ಶರಣೆಂಬೆ ಪಾಲಿಸು ವಿಘ್ನ ರಾಜನೇ ಶರಣೆಂಬೆ 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 ಪಾಲಿಸು ವಿಘ್ನ ರಾಜನೇ ವಿಘ್ನ ರಾಜನೇ ಕರಚತುಷ್ಟಯದಲ್ಲಿ ವರಪಾಶಂಕುಶ ಕೊಡಲಿ ಕರಚತುಷ್ಟಯದಲ್ಲಿ ವರಪಾಶಂಕುಶ ಕೊಡಲಿ ಧರಿಸಿ ಮೆರೆದ ಏಕದಂತನೇ ವರಪಾಶಂಕುಶ ಕೊಡಲಿ ಧರಿಸಿ ಮೆರೆವ ಏಕದಂತನೇ ಶರಣೆಂಬೆ 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 ಪಾಲಿಸು ವಿಘ್ನರಾಜನೇ ವಿಘ್ನರಾಜನೇ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿದುವೆ ಶಾರದೆಗೆ ಚಕ್ರಾದಿ ಅಮರರಿಂಗೆರಗಿ ವಂದಿದುವೆ ಶಾರದೆಗೆ ಚಕ್ರಾದಿ ಅಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂಗಣಿಗೆ ಬಲವೊಂದು ಬೇಳುವಿನಿಗತ ಅಮೃತವ ಮುಂತಾದ ದೇವತೆಗಳ ನಿಮಗೆಲ್ಲವರಿಗೂ ಒಡೆಯ ಈ ದೇವೇಂದ್ರ ಈ ಸುರ ಪದವಿ ಎನ್ನುವುದು ಸಾಮಾನ್ಯದ್ದಲ್ಲ. ಶತಯಾಗವನ್ನು ಮಾಡಿ ಇಂದ್ರನಾಗಬೇಕು. ಶತಯಾಗವನ್ನು ಮಾಡಿದೆ ನಾನು ಇಂದ್ರನಾದ. ಆದರೆ ಏನು ಮಾಡೋಣ, ಅಮೃತವನ್ನು ನಾವು ಕುಡಿದಿದ್ದೇವೆ.
ಅದಕ್ಕಾಗಿ ನಮಗೆ ಸಾವಿಲ್ಲ. ಸಾವು ತಪ್ಪಿದರೂ ನೋವು ತಪ್ಪಲಿಕ್ಕಿಲ್ಲ. ಕಾರಣ ನಮ್ಮ ದಾಯಾದಿಗಳಾಗಿರುತ್ತ ದೈತ್ಯರ ಉಪಟಳ ಅಲ್ಲಲ್ಲಿ ನಮಗೆ ಆಗುತ್ತಾ ಇದೆ. ಯಾರ್ಯಾರು ಅಲ್ಲ, ಹಿರಣ್ಯಾಕ್ಷ ಬಂದ ಯುದ್ಧಕ್ಕೆ ನಿಂತ, ಆದ್ರೆ ಬಗೆಹರಿಯಿತು ಯಾರ ದಯದಿಂದಲಾಗಿ? ಶ್ರೀಮನ್ನಾರಾಯಣನ ದಯದಿಂದಲಾಗಿ. ಹಾಗಿದ್ರೆ ಇನ್ನೂ ಬರುತ್ತಾರೆ ಅನ್ನೋದಕ್ಕೆ ಯಾವ ಅನುಮಾನವಿಲ್ಲ. ಹಿರಣ್ಯಕಶಿಪ ಇದ್ದಾನಂತೆ, ಅವು ಬರುತ್ತಾರೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇದರ ನಿವಾರಣೆ ಎಲ್ಲಿ ಹೋಗುವುದು? ಎಲ್ಲ ಹರಿಯ ಅನುಗ್ರಹ. ಅವನನ್ನೇ ಭಜಿಸುತ್ತಾ ಇರುತ್ತೇನೆ, ನೋಡೋಣ. ಗಡಣದಿಂದಿರೆ ಸ್ತುತ್ಯ ಪಾಠಗ ಗಡಣದಿಂದಿರೆ ಮತ್ತೆ ಯೋಚಿಸಿ ಬ್ರಹ್ಮ ಮಾನಸ ಪುತ್ರನೋಳು ಮತ್ತೆ ಯೋಜಿಸಿ ಬ್ರಹ್ಮ ಮಾನಸ ಪುತ್ರನನ್ನು ನೆನೆಯುತ್ತಲೀ ಮತ್ತೆ ಯೋಜಿಸಿ ಬ್ರಹ್ಮ ಮಾನಸ ಪುತ್ರನಡು ವೈಕುಂಠದಲ್ಲಿ ಸ್ವಸ್ಥಚಿತ್ತನಾಗಿ ಇದ್ದವ ನಾನು ಮುಂದಾಗುವಂತಹ ಕಾರ್ಯಗಳತ್ತ ಯೋಚಿಸುತ್ತಲೂ ಕಾಲವನ್ನ ಕಳೆಯುತ್ತಾ ಇದ್ದೇನೆ. ಏನು ಮಾಡಿದ್ರೆ ಕಾಲ ನಮಗನುಕೂಲವಾಗುತ್ತದೆ, ಆ ಅನುಕೂಲ ಕಾಲವನ್ನ ಕಾಯುತ್ತಿದ್ದ ನನಗೆ ಅಂತೂ ಸಂದರ್ಭ ಸಿಕ್ಕಿತಲ್ಲ. ಧುರುಳ ಹಿರಣ್ಯಾಕ್ಷರನ್ನ ಮಡುಹಿದ್ದಾಯಿತು. ಇದ್ದಾನೆ ಹಿರಣ್ಯಕಶಪು. ಅವನನ್ನ ಕೊಲ್ಲಬೇಕಾದ್ರೆ ನಮ್ಮಿ ಕೊಲ್ಲುವ ಕಾರ್ಯಕ್ಕೆ ಬ್ರಹ್ಮ ಮಾನಸ ಪುತ್ರ ನಾರದ ಮಹರ್ಷಿಯನ್ನ ಬರೆಸಿಕೊಳ್ಳಲೇಬೇಕಾಗಿದೆ. ಓ, ನಾನು ಯೋಚಿಸುತ್ತಾ ಇರುವಾಗಲೇ ನಾರದ ಬಂದ ಹಾಗಿದೆಯಲ್ಲ. ಜಯ 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 ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ನಮೋ ಭಗವತೆ ವಾಸುದೇವಾಯ. ನನ್ನನ್ನ ಹೊರ ಹೇಳಿದ್ದು ಯಾಕೆ ಎನ್ನುವುದು ಅರ್ಥವಾಗಲಿಲ್ಲ. ನಾರದ ಮುನಿಯೇ, ನಾರದ ಮುನಿಯೇ ಕೇಳ ಕನಕ ಕಶ್ಯಪವೀನ ನಾರದ ಮುನಿಯೇ ಕೇಳ ಕನಕ ಕಶ್ಯಪವೀನ ನಾರಿಯ ಬಳಿಗೆ ಹೋಗಿ ಕನಕ ಕಶ್ಯಪುವಿನ ನಾರಿಯ ಬಳಿಗೆ ಹೋಗಿ ನೀ ಹೋಗಿ ಚಾರುನ ಯೋಕ್ತಿಯೋಳ್ ವರೆವುದಿ ಪರಿಬೇಳ್ವೆ ಚಾರುನ ಯೋಕ್ತಿಯೋಳ್ ವರೆವುದಿ ಪರಿಬೇಳ್ವೆ ಕಾರಣಿಗನೆ ಲೇಸಾಗಿ ಕಾರಣಿಗನೆ ಲೇಸಾಗಿ ನಾರದ ಮುನಿಯೇ
ಬಳಿಗೆ ಹೋಗಿ ನಾರಿಯ ಬಳಿಗೆ ಹೋಗಿ ಓ ನಾರದ ಮುನಿಯೇ, ಪರಮಾತ್ಮ, ಈಗಲೇ ನೀನು ಪ್ರಯಾಣವನ್ನ ಬೆಳೆಸಬೇಕು. ಎಲ್ಲಿಗೋ? ಹಿರಣ್ಯಕಶಿಪು ಇದ್ದಾನಲ್ಲ, ಹಾ ಅವನ ಮಡದಿ ಕಯಾದುವ ಬಳಿಗಾಗಿ ಹಾ ನೀನು ಹೋಗಬೇಕು. ಹ್ಮ್ ಅವಳಲ್ಲಿ ಹ್ಮ್ ನೀನು ಒರೆಯುವ ವಿಷಯ ಒಂದಿದೆ. ಏನದು? ದೌಷ್ಟ್ಯ ಶಕ್ತಿಯಿಂದ ಮೆರೆತಿರುವಂತಹ ಹಿರಣ್ಯಕಶಿಪುವನ್ನ ಹ್ಮ್ ನಾಶ ಮಾಡಬೇಕು ಅಂತಾದ್ರೆ ಹಾ ಇಲ್ಲಿ ಉಪಾಯವನ್ನೇ ಕೈಗೊಳ್ಳಬೇಕಾಗಿದೆ. ಹೇಗೆ? ಯಾಕೆಂದ್ರೆ ಹಾ ಅವನನ್ನ ನಾಶ ಮಾಡುವಲ್ಲಿ ಎಷ್ಟು ಸುಲಭವೇನಲ್ಲ. ಹಾ ವರ ಬಲಾನ್ವಿತನಾಗಿದ್ದಾನೆ. ಹಾ ಹಾಗಿದ್ರೆ ಕೊಲ್ಲುವ ಬಗೆ ಹೇಗೆ? ಹೇಗೆ? ಅವನಿಂದಲೇ ಹಾ ಅವನ ಹೆಂಡತಿಯಿಂದ ಹಾ ಹುಟ್ಟುವ ಮಗು ಹಾ ನನ್ನ ಸದ್ಭಕ್ತನಾಗಿರಬೇಕು. ಹ್ಮ್ ಅದಾದ ವಿನಃ ಹಾ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾ ಈಗಲೇ ಹೋಗು ಕಯಾದುವ ಬಳಿಗಾಗಿ ಹಾ ಅವಳಲ್ಲಿ ಹಾ ಹರಿನಾಮ ಸ್ಮರಣೆಯನ್ನ ಹಾ ಪಠಿಸುವುದಕ್ಕೆ ಹಾ ಉಪದೇಶವನ್ನ ಮಾಡು. ಹ್ಮ್ ಆ ಉಪದೇಶದಿಂದಲಾಗಿ ಹ್ಮ್ ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಉಳಿದಳಾದರೆ ಹ್ಮ್ ಅವಳ ಗರ್ಭ ಧರಿಸಿದ ಸಮಯದಲ್ಲಿ ಹಾ ಆ ಪಠಿಸಿದ ಹಾ ಹರಿನಾಮ ಸಂಕೀರ್ತನೆಯನ್ನ ಕೇಳಿ ಹ್ಮ್ ಹುಟ್ಟುವ ಮಗು ಹರಿಭಕ್ತನಾಗುತ್ತಾನೆ. ಹಾ ಹಾ ಹಾಗೆ ಹಾ. ಅವನ ಕಾರಣದಿಂದಲಾಗಿ ಹಾ. ಹಿರಣ್ಯಕಶಿಪುವಿನ ನಾಶಕ್ಕೆ ನನಗೊಂದು ದಾರಿ ಸಿಕ್ಕುತ್ತದೆ. ಹಾ ಹಾ ಅದಕ್ಕಾಗಿ ಈಗಲೇ ಹ್ಮ್ ತೆರಳು ಕಯಾದುವಲ್ಲಿಗೆ ಹ್ಮ್. ಈ ಉಪದೇಶವನ್ನ ಹಾ. ಮಾಡಿ ಬಾ. ನಮೋ ನಮಃ. ಜಯ 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 ನಾರಾಯಣ ಜಯ ನಾರಾಯಣ ದುರಿತ ನಿವಾರಣ ಭವ ಭಯಕರಣ ಜಯ 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 ನಾರಾಯಣ ಜಯ ನಾರಾಯಣ. ಹರಿ ನನ್ನನ್ನ ಕರೆದು ಹೇಳಿದ ಹರಿಯ ವೈರಿಯನ್ನ ಹೇಗೆ ನಾಶ ಮಾಡಬೇಕು ಎನ್ನುವುದಕ್ಕೆ ಬೀಜ ರೂಪವಾಗಿ ಕಯಾದುವಿನಲ್ಲಿ ಈ ರೀತಿಯ ಮಾತುಗಳನ್ನ ಹೇಳಿ ಬಾ ಎನ್ನುವುದಾಗಿ ಶ್ರೀಹರಿಯ ನಾಮ ಸಂಕೀರ್ತನೆ ಹಾಗೂ ಶ್ರೀಹರಿ ಹೇಳಿದಂತ ಕಾರ್ಯವನ್ನ ಮಾಡುವುದು ಈ ನಾರದನ ಕರ್ತವ್ಯ ಅಲ್ವೇ? ಅದಕ್ಕಾಗಿ ದಿವ್ಯ ನಾಮ ಸಂಕೀರ್ತನೆಯನ್ನ ಮಾಡುತ್ತಾ ಶೋಣಿತಾಪುರದತ್ತ ನಡೆಯುತ್ತೇನೆ. ಜಯ 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 ನಾರಾಯಣ ಜಯ ನಾರಾಯಣ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ. ನಾರಾಯಣ ನಾರಾಯಣ ಚಂದ್ರಭಾಸ್ಕರನಂತೆ ರಾಜೀವ ಚಂದ್ರಭಾಸ್ಕರನಂತೆ ರಾಜೀವ ಮುನಿಮಗಳ ಚಂದದಿಂದೈ ತಗುದ ಕಂಡು ಚಂದದಿಂದೈ ತಗುದ ಕಂಡು ಧಿಮ್ಮನ ಎದ್ದು ನಿಂದು ಭಕ್ತಿಯೊಳೆರಗಿ ಸತ್ಕರಿಸಿ ಋಷಿವರನೋಳೆಂದಳ ವರಕಯಾದು. ಪಾದಾರವಿಂದದಲ್ಲಿ ಅನಂತ ವಂದನೆ. ಶುಭವಾಗಲಿ ಕೈಯಾದು. ಸ್ವಾಮಿ, ಕ್ಷೇಮವಾಗಿದ್ದೀಯಾ? ನಿಮ್ಮ ಕುರಿತು ಒಂದು ಪ್ರಶ್ನೆ ಏನು ಕೇಳಬಹುದೇ? ಓ ನಿಲ್ಲದೆಲ್ಲ ಲೋಕ ಜರಿಪ ಜಲ್ವ ಮುನಿವರನೆ ನಿಲ್ಲದೆಲ್ಲ ನಿಲ್ಲದೆಲ್ಲ ಲೋಕ ಜರಿಪ ಜಲ್ವ ಮುನಿವರನೆ ನಿಲ್ಲದೆಲ್ಲ ಲೋಕ ಜರಿಪ ಚಲ್ವ ಮೌನಿವರನೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿದೀಗ ನೊಡನೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿದೀಗ ನೊಡನೆ ನೀ ಸೊಲ್ಲಿದೀಗ ನೊಡನೆ.
ವಲ್ಲಭನೈ ತರಲು ನಿನ್ನ ಕೊಲ್ಲದುಳಿಯಗವನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ವಲ್ಲಭನೈ ತರಲು ನಿನ್ನ ಕೊಲ್ಲದುಳಿಯದವನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ನಿಲ್ಲದೊರೆ ಬಂದುದನು ನಿಲ್ಲದಲ್ಲ ಲೋಕ ಜರಿಪ ಚಲ್ವ ಮೌನಿ ವರನೇ ನಿಲ್ಲದಲ್ಲ ಲೋಕ ಜರಿಪ ಚಲ್ವ ಮೌನಿ ವರನೇ ಸ್ವಾಮಿ ಕೈಯಾದು ಅಡಿದಾವರಿಯಲ್ಲಿ ನಮಸ್ಕರಿಸಿಕೊಳ್ತಾ ಇದ್ದೇನೆ. ಹಾ ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದೀರಿ. ನೀವು ಅಂತ ಹೇಳಿದ್ರೆ ಏನು ಸ್ವಾಮಿ? ಹಾ ನಿಮ್ಮಂತವರು ನಮ್ಮ ನಾಡಿಗೆ ಬಂದರು ಅಂತ ಆದ್ರೆ ಇದು ಕೇವಲ ನನ್ನ ಪುಣ್ಯ ಅಲ್ಲ, ನನ್ನ ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ನಾನು ತಿಳಿದುಕೊಳ್ತಾ ಇದ್ದೇನೆ. ನಿಮ್ಮ ಪಾದಧೂಳಿ ಇಲ್ಲಿಯವರೆಗೆ ಬಂದದ್ದಕ್ಕೆ ನಮ್ಮ ನಾಡು ಪಾವನವಾಗಿದೆ ಅಂತ ಧನ್ಯತಾ ಭಾವದಿಂದ ನಾನು ಒಪ್ಪಿಕೊಳ್ತಾ ಇದ್ದೇನೆ. ಸ್ವಾಮಿ, ಬೇರೆ ಯಾರೇ ಬಂದದ್ದಾಗಿದ್ರು ಈ ರೀತಿ ಪ್ರಶ್ನಿಸಬೇಕಾದಂತಹ ಅವಶ್ಯಕತೆಯೇ ಇಲ್ಲವಾಗಿತ್ತು. ನೀವು ನಿಮ್ಮಂತವರು ನಮ್ಮ ಊರಿಗೆ ಬರಬೇಕು ಅಂತ ನಾವು ಅಪೇಕ್ಷೆ ಮಾಡಿದ್ರೆ ಬರುವವರೇ ಅಲ್ಲ, ಬರಬಾರದು ಅಂತ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ವಿರೋಧಿಸಿದರೆ ಬಾರದೇ ಇರುವವರು ಅಲ್ಲ. ಹಾಗಾಗಿ ಅಲ್ವೇ ನಿಮ್ಮ ಕುರಿತಾಗಿ ಪ್ರಚಲಿತವಿರುವಂತಹ ಮಾತು, ಯಾವ ಸ್ಥಳದಲ್ಲಿಯೂ ನಿಲ್ಲದೆ ಸದಾ ಸಂಚರಿಸುತ್ತಿರುವಂತಹ ನೀವು ನಮ್ಮಲ್ಲಿಯವರೆಗಾಗಿ ಬಂದ್ರಲ್ಲ, ಬಂದದ್ದನ್ನು ನಾನು ಅದನ್ನು ತುಂಬು ಹೃದಯದಿಂದ ಕರೆತಂದು ನಿಮಗೆ ಉಪಚರಿಸ್ತಾ ಇದ್ದೇನೆ. ಮಹಾರಾಣಿಯಾದಂತಹ ನಾನು ಕರೆತಂದು ಉಪಚರಿಸ್ತಾ ಇರುವುದು ನನ್ನ ಉಪಚಾರವನ್ನ ನೀವು ಒಪ್ಪಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಅಹಂಕಾರದಿಂದ ಕೇಳಿಕೊಳ್ತಾ ಇಲ್ಲ. ನಿಮ್ಮನ್ನು ಗೌರವಿಸುವಂತಹ ಆ ಒಂದು ಯೋಗ್ಯತೆ ನನಗಿಲ್ಲ ಅಂತ ನಾನು ತಿಳಿದುಕೊಂಡವಳು ಆಗಿದ್ದೇನೆ. ಎಲ್ಲಿಯಾದರೂ ನನ್ನ ಉಪಚಾರದಲ್ಲಿ ಲೋಪದೋಷಗಳೇನಾದರೂ ಉಂಟಾದದ್ದಿದ್ರೆ ಮೊದಲಾಗಿ ನನ್ನ ಕ್ಷಮಿಸಬೇಕು ಅದು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಸ್ವಾಮಿ, ಸದಾ ಕಾಲದಲ್ಲಿ ಲೋಕ ಸಂಚಾರವನ್ನು ಕೈಗೊಳ್ಳುತ್ತಿರುವಂತಹ ನೀವು ಇಲ್ಲಿಯವರೆಗಾಗಿ ಬಂದ್ರಲ್ಲ, ಬಂದಂತಹ ನಿಮ್ಮಲ್ಲಿ ನಾನು ಕೇಳುವುದು ಮತ್ತಿನ್ನೇನು ಅಲ್ಲ. ಎಲ್ಲಿಂದಲೋ ಪ್ರಯಾಣವನ್ನು ಕೈಗೊಂಡು ಇಲ್ಲಿಗೆ ಬಂದಂತಹ ತಾವು ಇಲ್ಲಿಗೆ ಬರುವುದೇ ನಿಮ್ಮ ಉದ್ದೇಶವಾಗಿತ್ತೆ. ಅಲ್ಲದೆ ಇದ್ರೆ ಬೇರೆ ಎಲ್ಲಿಗಾದ್ರೂ ಹೋಗುವವರು ಇಲ್ಲಿಗೆ ಬಂದ್ರೆ ಹೀಗೆ ಕೇಳುವುದು ಶಿಷ್ಟಾಚಾರ ಅಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಕುರಿತಾಗಿ ನಾನು ಕೇಳಿಕೊಳ್ಳಲೇಬೇಕಾಗಿದೆ. ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನೀವಿಲ್ಲಿಗೆ ಬಂದವರು ಅಂತ ಆದ್ರೆ ಯೋಚನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಸದ್ಯಕ್ಕೆ ನಿಮ್ಮನ್ನು ಉಪಚರಿಸುವಂತಹದಕ್ಕೆ ನಾನೊಬ್ಬಳೇ ಇದ್ದನಲ್ಲ, ಇದು ನನ್ನ ಪುಣ್ಯ ಅಂತ ತಿಳಿದುಕೊಳ್ತೇನೆ. ಯಾಕೆ ನನ್ನ ಗಂಡ ಹರಿಯ ವಿರೋಧಿ. ಹರಿ ಹೇಳುವಂತಹ ಶಬ್ದವನ್ನು ಕೇಳಿದ್ರೆ ಸಹಿಸುವುದವರಲ್ಲ ಅವರು, ನಿಮ್ಮಂತವರು ಅಂತಲೂ ಬಿಡುವವರು ಅಲ್ಲ. ನಿಮ್ಮ ಬಾಯಿಂದ ಬರ್ತಿರುವಂತಹ ಹರಿನಾಮ ಸಂಕೀರ್ತೆಯನ್ನು ತಿಳಿದಿರುವಂತಾದ್ರೆ ಖಂಡಿತ ನನ್ನ ರಸ ಇಲ್ಲಿಗೆ ಬಂದರು ಅಂತಾದ್ರೆ ನಿಮ್ಮನ್ನು ಕೊಲ್ಲದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ, ಹರಿ ಅಂತ ಹೇಳಬೇಡಿ ಅಂತ ಹೇಳಿದ್ರು ನೀವಂತೂ ಕೇಳುವವರಲ್ಲ. ನನ್ನವರು ಬರುವ ಪೂರ್ವದಲ್ಲಿ ನೀವು ಬಂದದ್ದಕ್ಕೆ ಬಲವಾದ ಉದ್ದೇಶ ಏನು ಅನ್ನೋದನ್ನ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೋಗ್ತೀರೇ. ಕೈಯಾದು ಹರಿಯು ಬೇಡ್ದ ಮಾತ ನಿನ್ನು ಒರೆಯಲೆನುತ ನಾನು, ಹರಿಯು ಬೇಡ್ದ ಮಾತ ನಿನ್ನು ಒರೆಯಲೆನುತ ನಾನು.
ಭರದಿ ಬಂದೆ ನಿನ್ನ ಬಳಿಗೆ ಭರದಿ ಬಂದೆ ನಿನ್ನ ಬಳಿಗೆ ಹರಿಣಾಕಿ ಕೇಳಿದನು ಭರದಿ ಬಂದೆ ನಿನ್ನ ಬಳಿಗೆ ಹರಿಣಾಕಿ ಕೇಳಿದನು ಎರೆಯನನ್ನು ಕೊಡುವಾಗ ಮರೆತು ಬೇರೆ ಚಿಂತೆ ಎರೆಯನನ್ನು ಕೂಡುವಾಗ ಮರೆತು ಬೇರೆ ಚಿಂತೆ ಹರಿಯ ಸ್ಮರಿಸಲು ದಿಪನಂತೆ ಹರಿಯ ಶರಣನಂತೆ ಹರಿಯ ಸ್ಮರಿಸಲು ಉದಿಪನಂತೆ ಹರಿಯ ಶರಣನಂತೆ ಹರಿಯ ಸ್ಮರಿಸಲು ದಿಪನಂತೆ ಹರಿಯ ಶರಣನಂತೆ ಹರಿಯು ಬೇಳ್ದ ಮಾತ ನಿನ್ನ ಹೊರೆಯಲೇನುತ ನಾನು ಕೈಯಾದು ಸ್ವಾಮಿ ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯೂ ಕೂಡ ಪ್ರಯೋಜನ ಇಲ್ಲದೆ ಕಾರ್ಯಕ್ಕೆ ಇಳಿಯಲಾರ ಎಲ್ಲವರೂ ಕೂಡ ಪ್ರಯೋಜನಕ್ಕಾಗಿಯೇ ನಾರದನ ಮಹರ್ಷಿಗೆ ಮಾತ್ರ ಪ್ರಯೋಜನ ಅಂದರೆ ಇನ್ನೇನು ಶ್ರೀಹರಿಯ ನಾಮ ಸಂಕೀರ್ತನೆ ಹಾಗೆಯೇ ತ್ರಿಮೂರ್ತಿಗಳು ಹೇಳಿದ ಕಾರ್ಯ ನಾರದನ ಬಗ್ಗಾಗಿ ಮಾತೊಂದು ಲೋಕದಲ್ಲಿ ಪ್ರಸಿದ್ಧವಾಗಿ ಇದೆ ನಾರದೋ ಕಲಾಪ್ರಿಯ ನಾರದ ಹೋದ ಅಂತಾದ್ರೆ ಜಗಳ ಗಂಟ ಹಾಕುವ ಕಾರ್ಯಕ್ಕಾಗಿಯೇ ಹೋಗುತ್ತಾನೆ ಆದ್ರೆ ಎಲ್ಲ ಕಾರ್ಯದಲ್ಲಿಯೂ ನಾರದನಿಗೆ ಅದಲ್ಲ ವೈಯಕ್ತಿಕವಾದಂತಹ ಯಾವ ಸ್ವಾರ್ಥಕ್ಕೂ ನಾರದ ಅಲ್ಲ ಇಲ್ಲಿ ಬರುವುದಕ್ಕೆ ಬಲವಾದ ಕಾರಣ ಬೇರೆಲ್ಲಿಗೋ ಹೋಗುವ ಇಲ್ಲಿಗೆ ನಾನು ಬಂದವನಲ್ಲ ಶೋಣಿತಾಪುರಕ್ಕಾಗಿಯೇ ನಾರದ ನೀನು ಹೋಗಬೇಕು ಈ ಮಾತುಗಳನ್ನ ನೀನು ಕಯಾದುವಿನಲ್ಲಿ ಹೇಳಬೇಕು ಎನ್ನುವುದಾಗಿ ಶ್ರೀಮನ್ನಾರಾಯಣನೇ ಸಾಕ್ಷಾತ್ತಾಗಿ ಹೇಳಿದ ಮಾತು ಏನು ಬಲ್ಲೆಯ ಏನಂತೆ ಪರಮ ವೈರಿಯನ್ನಾಗಿ ಹರಿಯನ್ನ ನಿನ್ನ ಗಂಡ ಈಗಾಗಲೇ ಕಂಡಿದ್ದಾನೆ ತಿಳಿದಿದ್ದಾನೆ ಹೌದು ದ್ವೇಷಿಸುವಂತ ಆ ನಿನ್ನ ಪತಿ ನಿನ್ನನ್ನ ಕೂಡುವಾಗ ಸದಾ ನೀನು ಹರಿಯ ಧ್ಯಾನದಲ್ಲಿರಬೇಕು ಬಹಿರೀಂದ್ರಿಯ ಪ್ರಪಂಚಗಳ ಯಾವ ಯೋಚನೆಯನ್ನು ಮಾಡದೆ ಅಂತರಂಗದಲ್ಲಿ ನೀವೀರೋರು ಒಂದಾಗಿರುತ್ತಿರುವ ಕಾಲದಲ್ಲಿ ಪರಮ ಸಂಕೀರ್ತನೆ ಹರಿನಾಮವನ್ನ ನೀನು ಪಠಿಸಿದೆ ಅಂತಾದರೆ ಯಾವ ರೀತಿಯ ದೋಷವೂ ಬರುವುದಿಲ್ಲ ಜೊತೆಯಲ್ಲಿ ಹರಿಭಕ್ತನಾದಂತಹ ಸುತನನ್ನ ನೀನು ಹೆರುತ್ತೀಯ ಇದರಿಂದ ಎಲ್ಲವೂ ಕೂಡ ಒಳ್ಳೆಯದ್ದಾಗುತ್ತದೆ ಆ ಕಾರಣದಿಂದ ಅನೇಕ ಕಾಲಗಳಿಂದ ಮಕ್ಕಳಿಲ್ಲ ಎನ್ನುವಂತ ಕೊರಗು ನಿನ್ನಲ್ಲಿ ಬಾಧಿಸುತ್ತಾ ಇದೆ ಇದರ ನಿವಾರಣೆಯ ಜೊತೆಯಲ್ಲಿ ಅನವರತವೂ ಹರಿಯ ಧ್ಯಾನವನ್ನು ಮಾಡಬೇಕಮ್ಮ ನೀನು ಸ್ವಾಮಿ ಏನನ್ನ ಹೇಳುವುದಕ್ಕೆ ಹೊರಟ್ರಿ ತಾವು ಅಲ್ಲದೆ ಇದ್ರೆ ಯಾವ ಹೆಣ್ಣೇ ಆಗಿದ್ರು ಕೂಡ ತನ್ನ ಗಂಡನನ್ನ ಸೇರುವಂತ ಸಂದರ್ಭದಲ್ಲಿ ಪತಿಯೇ ಪರದೈವ ಅಂತ ನಂಬಿಕೊಳ್ಳಬೇಕಾದವಳು ತಿಳಿದುಕೊಳ್ಳಬೇಕಾದಂತವಳು ಅಂತಹ ಪತಿವ್ರತೆಯರ ಸಾಲಿನಲ್ಲಿರುವಂತಹ ಈ ಹೆಣ್ಣು ಗಂಡನನ್ನ ಸೇರುವ ಸಂದರ್ಭದಲ್ಲಿ ಪರಪುರುಷನಾದಂತಹ ಹರಿಯನ್ನು ಮನಸಾರೆ ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ ನಿನ್ನ ಮಾತಿನ ತಾತ್ಪರ್ಯ ಒಂದು ಹೆಣ್ಣನ್ನು ದಾರಿ ತಪ್ಪಿಸುವುದಕ್ಕೆ ನೀವು ಈ ಮಾತು ಹೇಳಿಕೊಡ್ತಾ ಇದ್ದೀರಿ ಅಂತಲ್ವೇ ಕೈಯಾದು ಒಂದು ಮಾತನ್ನ ನೆನಪಿಟ್ಟುಕೋ ಗಂಡನನ್ನ ಸೇರುವ ಸಂದರ್ಭದಲ್ಲಿ ಅಥವಾ ಮದುವೆಯಾದಂತ ಯಾವುದೇ ಒಬ್ಬ ಗೃಹಿಣಿ ಇರಲಿ ಪರಪುರುಷನನ್ನ ನೆನೆದರೆ ಅದು ತಪ್ಪು ಆದರೆ ನಾನು ನಿನ್ನಲ್ಲಿ ಹೇಳಿದ್ದೇನು ಪರಪುರುಷನನ್ನಲ್ಲ ಪರಮಾತ್ಮನಾದಂತಹ ಶ್ರೀ ಮಹಾವಿಷ್ಣುವನ್ನ ನೆನೆ ಎನ್ನುವುದಾಗಿ ಅಂತಹ ವಿಷ್ಣುವನ್ನ ನೀನು ನೆನೆದೆ ಅಂತಾದ್ರೆ ಆ ರೀತಿಯ ಯಾವ ದೋಷಕ್ಕೆ ನೀನು ಒಳಗಾಗುವುದಿಲ್ಲ ಪರ್ಯಾಯವಾಗಿ ನಿಮಗೆ ಶುಭವಾಗುತ್ತದೆ ಮಂಗಲವಾಗುತ್ತದೆ ಹಾಗಾಗಿ ವಿಷ್ಣುವೇ ನನ್ನಲ್ಲಿ ಹೇಳಿದಂತಹ ಮಾತನ್ನ ನಿನಗೆ ಹೇಳುವುದಕ್ಕಾಗಿ ಬಂದವ ನಾನು ಇನ್ನು ನೀನೇ ಹೇಳಿದ ಹಾಗೆ ನನ್ನ ಗಂಡ ಬಂದರೆ ಇದೆಲ್ಲ ನನಗೆ ಗೊತ್ತಿದೆ ಹಾಗಾಗಿ ಹೆಚ್ಚು ಕ್ಷಣ ನಾನು ನಿಲ್ಲುವವನಲ್ಲ ಹರಿಯ ಧ್ಯಾನದಲ್ಲಿ ನಿರತಳಾಗಿರು ಹೋಗಿ ಬರ್ತೇನೆ ಇದು ಯೋಗ್ಯವೇ ಹೌದು
ಯಾಕೆ ಅಂತಿದ್ರೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದು ಹೋದರೂ ನಾನು ತಾಯಿಯಾಗಬೇಕು ಅಂತ ಕಂಡಂತಹ ಕನಸು ನನ್ನ ಬದುಕಿನಲ್ಲಿ ಅದು ಕನಸಾಗಿಯೇ ಉಳಿಲಿಲ್ಲವೇ? ದುರುಳದಾನವ ಬಂದ ಬಂದು ಕೂಡಿದ ತರುಣಿಯಳನು ನಮ್ಮ ಜೀವನದ ಹಾಗೆ ಬೈರಿ ಹರಿ ಅವನ ಸರ್ವರಾಶಿ ನನ್ನ ಜೀವನ ಗುರಿ. ನನ್ನ ತಮ್ಮ ಹೆಣ್ಣಾಕ್ಷರ ಸಾವಿಗೆ ಕಾಣೆ ಪುತ್ರ ಅಂತಹ ಶ್ರೀಹರಿಯನ್ನ ಕೊಲ್ಲಬೇಕೆಂದು ಭಾವಿಸಿ ಧಾವಿಸಿದೆ. ಕ್ಷೀರ ಸಾಗರದತ್ತ ಕ್ಷೀರ ಸಾಗರವನ್ನ ಬತ್ತಿಸಿ ಅವನ ಎಳೆದು ಕೊಲ್ಲೋಣ ಎಂದು ಏನು ಮಾಡೋಣ? ಕ್ಷೀರ ಸಾಗರ ತಡೆಯ ಮೇಲೆ ಒಬ್ಬ ಬ್ರಾಹ್ಮಣ ಅತ್ತ ಇತ್ತ ಸಂಚಾರ ಮಾಡುತ್ತಾ ಇದ್ದ. ನನ್ನ ವಿಚಾರಕ್ಕೆ ಹೊಳೆಯಿತು ಬ್ರಾಹ್ಮಣರಿಗೆ ಪ್ರಿಯರಾದವ ಹರಿ ಎಂದು. ಆಗ ಹೋಗಿ ಬ್ರಾಹ್ಮಣರ ವಿಚಾರ ಮಾಡಿದೆ, ಹರಿಯಲ್ಲಿದ್ದಾರೆ. ತಕ್ಷಣ ಉತ್ತರ ಕೊಡಲಿಲ್ಲ. ಜಾನ ವೃದ್ಧ ವಯೋವೃದ್ಧರಾಗಿರುವವ ನನಗೆ ಮೋಸ ಮಾಡಬಹುದೇ ಎನ್ನುವ ಸಂದೇಹ ಬಂದು ಹೋಗಿ ರಕ್ತ ಹಿಡಿದು ಕೇಳಿದೆ. ಅವ ಒಂದು ಮಾತು ಹೇಳಿದ, ನೀನು ಕೂಗಿರ್ತಾರೆ ಗೊತ್ತಾಗಿಲ್ಲ ಎಂದು. ಕಿವುಡ. ಆಮೇಲೆ ಕೇಳಿದೆ, ಹರಿ ಎಲ್ಲಿದ್ದಾರೆ? ಇದ್ದಾನೆ. ಎಲ್ಲಿ? ಇಲ್ಲೇ ಇದ್ದಾನೆ. ಇಲ್ಲಿ ಅಂದ್ರೆ ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ಇಲ್ಲೇ ತೋರಿಸುತ್ತೇನೆ ಅಂತ ಹೇಳಿದ್ರಲ್ಲ. ಹೋ ನಿಜವಿರಬಹುದು ಎಂದು ಭಾವಿಸಿ ಏನು ಮಾಡಬೇಕಂತ ಕೇಳಿದೆ. ಬಾಯಿ ಕೇಳ, ಕಣ್ಣು ಮುಚ್ಚು. ಕಣ್ಣು ಮುಚ್ಚಿ ಬಾಯಿ ಕೇಳುವುದು ಯಾವಾಗ? ಕೊನೆಯ ಸಮಯದಲ್ಲವೇ? ಹಾಗಾದರೂ ಹೊರಿ ಸಿಗುತ್ತಾರಲ್ಲ ಎಂದು ತಿಳಿದು ಕಣ್ಣು ಮುಚ್ಚಿದೆ, ಬಾಯಿ ಕಳೆದೆ. ಆಮೇಲೆ ಕಟ್ಟ ಏನು ಇಳಿದ ಹಾಗೆ ಕಣ್ಣು ತೆರೆದು ನೋಡಿದಾಗ ಬ್ರಾಹ್ಮಣ ಇಲ್ಲ. ಒಂದೇ ಮೇಲೆ ಅವರೇ ನನ್ನ ಜೀವನದ ಬೈರಿ ಹರಿ. ಆದ್ರೆ ಒಂದು ಸಮಾಧಾನ, ಅವು ಎಲ್ಲೂ ಇಲ್ವಲ್ಲ, ಇಲ್ಲೇ ಇದ್ದಾರೆ. ಆ ಸಂತೋಷದಿಂದ ಬೀಗಿ ನಡೀತಾರೆ ಮನೆಗೆ. ಕಯಾದು ಪ್ರಭು, ಕ್ಷೇಮವಾಗಿದ್ದೀಯಾ? ಕ್ಷೇಮವಾಗಿಯೇ ಇದ್ದೇನೆ. ನನ್ನ ಕ್ಷೇಮ, ನನ್ನ ಕ್ಷೇಮ ಚಿಂತನೆ ಈ ಪ್ರಪಂಚಕ್ಕೆ ಬೇಕು. ಹೌದು, ಆದರೆ ಅವರಿಗೆ ಬೇಡವಲ್ಲ. ಯಾರು? ಹರಿ. ಅದನ್ನೇ ಹುಡುಕುವುದಕ್ಕೆ ಅಂತ ತಾವು ಹೋದವರಲ್ವೇ? ಹೌದು. ಎಲ್ಲಿ ಸಿಕ್ಕಿದ್ರೆ ಆ ಹರಿ? ಆ ಶತ್ರುವಿನ ಮೂಲೋಚ್ಚಾಟನೆ ಮಾಡಬೇಕೆಂದು ಹೋದ ಕ್ಷೀರ ಸಾಗರಕ್ಕೆ. ಆ ನೀರನ್ನೆಲ್ಲ ಬತ್ತಿಸಿ ಕೊಂದು ಬಿಡೋಣ ಎಂದು. ಆದ್ರೆ ಒಬ್ಬರ ದಶೆಂದರಾಗಿ ಲೋಕಕ್ಕೆ ಹಾನಿ ಆಗುತ್ತದಲ್ಲ ಹೌದು ಎಂದು ಭಾವಿಸಿ ನೀರು ಬತ್ತಿಸುವುದಕ್ಕೆ ಹೋಗಿಲ್ಲ. ಅತ್ತ ಇತ್ತ ಸಂಚಾರ ಮಾಡ್ತಿರುವ ಕಾಲದಲ್ಲಿ ಒಬ್ಬರನ್ನು ಕಂಡೆ. ಏನು? ನಾನು ಹೇಗೆ ಸಂಚಾರ ಮಾಡ್ತಾ ಇದ್ರು ಅವನು ಹಾಗೆ ಸಂಚಾರ ಮಾಡ್ತಾ ಇದ್ದ. ಹೌದಾ? ಅವನೇ ಬ್ರಾಹ್ಮಣ. ಬ್ರಾಹ್ಮಣರು ಹರಿಗೆ ಬಹಳ ಹತ್ತಿರ ತಿಳಿದಿದ್ದೇನೆ. ಹೌದು. ಇವನನ್ನು ಕೇಳಿದ್ರೆ ತಿಳಿಯಬಹುದು ಎಂದು ಎಲ್ಲಿದ್ದಾನೆ ಅಂತ ತಿಳಿದುಕೊಳ್ಳಿ. ಬ್ರಾಹ್ಮಣರೇ ಈ ಕಡೆ ರಕ್ಷಾ ಕೊಡಲಿಲ್ಲ. ಅಯ್ಯೋ, ಯಾಕಿರಬಹುದು? ನನ್ನ ಸಮಯ ತಾತ್ಸಾರ ಇರಬಹುದೇ? ಅಲ್ಲ. ಆಮೇಲೆ ಗೊತ್ತಾಯ್ತು, ಕಿವಿ ಕೇಳಿಸುವುದಿಲ್ಲ. ಹಾಗೆ ಹತ್ತಿರ ಹೋಗಿ ಕೇಳಿದೆ, ಹರಿಯಲ್ಲಿದ್ದಾರೆ ಹೇಳಿದ್ರ? ಇಲ್ಲ ಇದ್ದ. ಹೌದಾ ಅಂತ ಹೇಳಿದ. ನನಗೆ ಆಶ್ಚರ್ಯ ಆಯ್ತು. ನನ್ನ ಕಣ್ಣಲ್ಲಿ ನಿಲ್ಬಲ್ಲ ಅವ. ಮೋಸ ಅಲ್ವಲ್ಲ, ಮೋಸ ಖಂಡಿತ ಅಲ್ಲ. ನಾನು ಹೇಳಿದಾಗ ಕೇಳಬೇಕು. ಕಾರ್ಯ ಸಾಧನೆ ಆಗಬೇಕಿದ್ರೆ ಏನನ್ನ ಮಾಡುವುದಕ್ಕೂ ತಾವು ಸಿದ್ಧ. ಯಾರ ಕಾಲನ್ನು ಹಿಡಿಯಬಹುದು. ಹೌದು ಎನ್ನುವಂತೆ ಅವ ಹೇಳಿದಾಗ ಕೇಳಿದ. ಏನು ಹೇಳಿದ? ಕಣ್ಣು ಮುಚ್ಚಬೇಕಂತ. ಕಣ್ಣು ಮುಚ್ಚಬೇಕು. ಬಾಯಿ ಕಳಿ. ಅಯ್ಯೋ, ಕಣ್ಣು ಮುಚ್ಚಿ ಬಾಯಿ ತೆರೆಯುದು. ಕಣ್ಣು ಮುಚ್ಚಿ ಬಾಯಿ ಕಳೆದ ಯಾವಾಗಲೇ ನಾನು ಅದನ್ನು ಹೇಳಬಹುದೇ? ಕೊನೆಯ ಕಾಲ ನನಗೆ ಗೊತ್ತು. ಆದ್ರೆ ಇವ ಹಾಗಲ್ವಲ್ಲ. ಇವನಿಗೆ ಕೊನೆ ಎನ್ನುವುದೇ ಇಲ್ಲ. ಅಂದ ಮೇಲೆ ಕಣ್ಣು ಮುಚ್ಚಿದ ಬಾಯಿ ಕಳೆದೆ. ಹೌದೇ? ಇದ್ದಕ್ಕಿದ್ದ ಹಾಗೆ ಗಂಟಲ್ಲಿ ಯಾವುದೋ ಒಂದು ವಸ್ತು ಕೆಳಗಿಳಿದ ಹಾಗೆ. ಹೌದಾ? ಹೊಟ್ಟೆನ ಸೇರಿದ ಹಾಗೆ ಕಣ್ಣು ತೆರೆದು ನೋಡಿದೆ. ಏನು? ನಾನು ಹೇಳಿದ ಆ ಅವ ಇಲ್ಲ. ಆ ಬ್ರಾಹ್ಮಣ ಇಲ್ಲ. ಅಲ್ಲಿಲ್ಲ. ನಾವು ಕೇಳಿದ ಅನುಭವದ ಮಾತು. ಅವ ಮಾಯಾವಿ, ಕಪಟಿಗ, ವಂಚಕ, ಏನನ್ನು ಮಾಡ್ತಾರೆ ಎಂದು ಅವ ನನ್ನ ಹೊಟ್ಟೆ ಸೇರಿದ್ದಾನೆ. ಹೌದೇ? ಹಿಡಿ.
ಇದನ್ನು ಹಿಡಿ ಆ? ಹಿಡಿ ಬಡಿ. ಏನು ಸ್ವಾಮಿ ತಾವು ಹೇಳ್ತಾ ಇರುವುದು? ಇದನ್ನು ಈ ಆಯುಧದಿಂದ ನಿಮ್ಮ ಹೊಟ್ಟೆಗೆ ನಾನು ಹೊಡಿಬೇಕು ಅಂತ ಹೇಳ್ತೀರಾ? ಹೌದು. ನನ್ನಿಂದ ಅದು ಸಾಧ್ಯವೇ ಹೇಳಿ? ಯಾಕಿಲ್ಲ? ನಾನು ಆ ಕೆಲಸ ಮಾಡಬಹುದೇ? ಗಂಡ ಹಿಡಿದಾಗ ಕೇಳ್ಬೇಕು. ಕೇಳಬೇಕಾದದ್ದು ಆಗುವುದಿಲ್ಲ ಅದು ನನ್ನಿಂದ. ನಾನು ಯಾರೆಲ್ಲ ಹೊಡೆದು ಏನು ಆಗುವುದಿಲ್ಲ. ಇಲ್ಲ ಪ್ರಭು, ನಿನಗೆ ಗೊತ್ತಿಲ್ಲ ಬಿಡು. ಅದು ಗಂಡ ಎನ್ನುವ ಗೌರವ. ಹೌದು. ಬಿಡು, ಒಂದು ಸಮಾಧಾನ ಆಗಿದೆ. ಹರಿ ಎಲ್ಲಾದ್ರೂ ಹೋಗ್ತಾನೆ ಅಂದ್ರೆ ಹೋಗುವ ಹಾಗೆ ಹೇಗೆ ಭದ್ರ ಹೊಟ್ಟೆಯಲ್ಲಿ. ಹೌದು, ಈ ಹೊಟ್ಟೆಯೇ ಅವನ ಪಾಲಿಗೆ ಭದ್ರವಾಗಿದೆ. ಹೋಗುವ ಹಾಗಿಲ್ಲ. ಹೌದೇ? ಮನುಷ್ಯರಿಗೆ ನಮ್ಮ ದ್ವಾರ. ಎಲ್ಲಾದ್ರೂ ಹೊರಟು ಹೋದ್ರೆ ಸಾಧ್ಯವೂ ಉಂಟು. ಹಾಗಾಗಿ ಅದೇ ಒಂದು ಕೆಲಸ ಮಾಡು. ಏನ್ ಮಾಡ್ಬೇಕು? ಈ ಹೊತ್ತಿನ ನೀನು ನಿದ್ದೆ ಮಾಡಬೇಡ. ನಾನು ಹೌದು. ನಿದ್ದೆ ಮಾಡೋದು ಬೇಡವೇ? ಬೇಡ ಸ್ವಾಮಿ. ನಿದ್ದೆ ಬಿಟ್ರೆ ಬುದ್ಧಿ ಕೆಡುವುದಿಲ್ವೇ? ಹೌದು. ನಾನು ನಿದ್ದೆ ಮಾಡಿದ್ರೆ ನಮ್ಮ ಬುದ್ಧಿ ಹಾಳಾಗ್ತದೆ. ಹೌದು. ಆದ್ರೂ ನವದ್ವಾರವನ್ನು ಬಂಧಿಸಿ ಆ ಹರಿಯನ್ನು ಇಟ್ಕೊಳ್ತೇವೆ. ಹೋಗೋಣ ಬನ್ನಿ. ಹೋಗಿ ಕೈಯಾದುವನ್ನ ಕೂಡಿದೆ. ಶುಭದ ಮುಹೂರ್ತ, ಶುಭದ ಕಾಲ ಒಂದು ಕಾಣುತ್ತದೆ. ಕೆಲವೊಂದು ಕಾಲ ಕಳೆದು ಹೋಯಿತು. ನನ್ನ ಹೆಂಡತಿ ಗರ್ಭಿಣಿ. ತಿಂಗಳು ತುಂಬಿ ಹೋಯಿತು. ಈಗ ದಿವಸ ಕಳೆದು ಹೋಯಿತು. ಗಳಿಗೆ ಮಾತ್ರ ಉಂಟು. ಯಾರಲ್ಲಿ ನನ್ನ ಹೆಂಡತಿ ಕ್ಷಮ ಆಗಿದ್ದಾರ? ಏನು ಇಲ್ಲ? ಮಗು ಹುಟ್ಟಿದೆ, ಮಗು ಹುಟ್ಟಿದೆ. ಗಂಡು ಹೆಣ್ಣು? ಗಂಡು ಗಂಡು. ಪುತ್ರ ಜನಿಸಿದ ಗಾಯನಗೆ, ಪುತ್ರ ಜನಿಸಿದ ಗಾಯನಗೆಂದರ್ತಿಯಲಿ ಸುರಪಾದಿ ದಿವಿಜ ಮೊತ್ತವತಿ ಘೋಷದಲ್ಲಿ, ಅರ್ತೆಯಲಿ ಸುರಪಾದಿ ದಿವಿಜರ ಮತ್ತವತಿ ಘೋಷದಲ್ಲಿ ಸುರಿಸಿದರರೆ ಪೂಮಳೆಯ ಚಿತ್ರವಲ್ಲಿದು ನೋಡಲವದಿರು ಪ್ರತ್ಯರದರಿಂದನಗೆ ಮಾನವ. ಅವರು ಯಾರು ನನ್ನ ಪಾಲಿಗೆ? ಚಿತ್ರವಲ್ಲಿದು ನೋಡಲವದಿರು ಪ್ರತ್ಯರದರಿಂದನಗೆ ಮಾನವ. ಇತ್ತರೆಂದೆನು ತೈ ತಂದು ಕಂಡನು ಜನಿಸಿ ದರ್ಭಕನ. ಮಾನವ ಇತ್ತರೆನು ತೈ ತಂದು ಕಂಡನು ಜನಿಸಿ ಅರ್ಭಕನ. ನನಗೆ ಮಗು ಜನಿಸಿತು ಎಂದ ಕ್ಷಣವೇ ಎಲ್ಲರಿಗೂ ವಿಜೃಂಭಣೆ, ಎಲ್ಲರಿಗೂ ಸಂತೋಷ, ಸಡಗರ, ಸಂಭ್ರಮ. ನಮ್ಮ ಭೂಲೋಕದಲ್ಲಿ ಒಂದಲ್ಲ, ದೇವಲೋಕದಲ್ಲಿ ಸಂತೋಷದ 33 ಕೋಟಿ ದೇವಾದ್ಯರು ಹೂವಿನ ಮಳೆಗರಿಯುತ್ತಾ ಇದ್ದಾರೆ. ಯಾಕೆ? ನನಗೆ ಹೆದರಿದವರು, ನನ್ನ ತೊತ್ತುಗಳು, ನಾನು ಹೇಳಿದ ಹಾಗೆ ಕೇಳಬಲ್ಲವರು. ಒಂದು ವೇಳೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅನುಕೂಲ ಆಗಿದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಅವರಿಗೆ ಕೇಡು ಎಂದು ತಿಳಿದವರು ಮೊದಲೇ ನನ್ನ ಮನಸ್ಸಿಗೆ ಸಂತೋಷಕ್ಕಾಗಿ ಹೂವಿನ ಬೆಳಗೆರೆಯುತ್ತಾ ಇದ್ದಾರೆ. ಮಗು ಹುಟ್ಟಿದೆ. ಮಗುವಿನ ಮುಖ ನೋಡ್ಬೇಕೆ ಬರುವ? ಹೋಗಿ ನೋಡ್ತೇನೆ. ಅಷ್ಟು ಸಾಕೆ. ಕೈಯಾದು ಏನೇ ಇಟ್ಟಿತ್ತಲಾಗಿ ನಮ್ಮನ್ನು ನೋಡುವುದೇ ಇಲ್ಲದೇನು? ನನಗೀಗ ಅದೊಂದೇ ಕೆಲಸ ಅಲ್ಲವಲ್ಲ, ನನ್ನ ಹೊಣೆಗಾರಿಕೆ ಬೇರೆಯೂ ಉಂಟಲ್ಲ. ಜೋಗುಳ, ಪಾಲನೆ, ಹೌದು, ಹಾಲು, ನಮಗೇನು ಇಲ್ಲ ಬಿಟ್ಟಾರೆ. ಏನೇ ಏನು? ಮಗು ಹೇಗಿದ್ದಾನೆ? ಆರೋಗ್ಯವಾಗಿದ್ದಾನೆ. ಹೇಗಿದ್ದ? ಎಷ್ಟು ಚಂದ ಇದ್ದಾನೆ? ನನ್ನ ಹಾಗೆ ಇರ್ಬೇಕು. ಸಂಪೂರ್ಣ ನಿಮ್ಮ ಹಾಗೆ ಅಂತ ಹೇಳುವುದಕ್ಕೆ ಬಂಗಾರ ಕಶ್ಯಪು ನನ್ನ ಹಾಗೆ.
ಸಂಪೂರ್ಣ ನಿಮ್ಮ ಹಾಗೂ ಅಲ್ಲ, ಹಾಗಂತ ನನ್ನ ಹಾಗೂ ಅಲ್ಲ, ನಮ್ಮಿಬ್ಬರ ಹಾಗೆಯೇ ಇದ್ದಾನೆ. ತಂದೆ ತಾಯಿ ಪ್ರತೀಕವಾಗಿ ಹುಟ್ಟುವವರು ಮಕ್ಕಳು ಹೌದು ಅಂತ ನಾವು ತಿಳಿದಿದ್ದೇವೆ. ಕೈಯಾದು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅಂದ ಚಂದ ತೋಡನ್ನ ಅಂದ ಚಂದ ಅಂದ ಚಂದದೋಳೆನ್ನ ಅಂದ ಚಂದದೋಳೆನ್ನ ಕಂದ ಎಣೆಯಾರೇನೂತ ಎನ್ನ ಕಂದ ಎಣೆಯಾರೆನುತ ಯಾರೆನುತ ಯಾರೆನೂತ ಇಂದಿವಗೆ ಪ್ರಹ್ಲಾದನೆಂದು ಹೆಸರಿಡುವೆ ಇಂದಿವಗೆ ಪ್ರಹ್ಲಾದ ಪ್ರಹ್ಲಾದ ಇಂದಿವಗೆ ಪ್ರಹ್ಲಾದನೆಂದು ಹೆಸರಿಡುವೆ. ಸ್ವಾಮಿ, ನಿನ್ನಿಂದ ಕೈ ಜಾರನಲ್ಲ, ಎಲ್ಲಿ ಹೋದ? ಆ ಕಡೆ ಹೋಗ್ತಾ ಇದ್ದಾನೆ ನೋಡಿ. ಈ ಕಡೆ ಬಂದ. ಅಯ್ಯೋ ಇಲ್ಲಿ ಆ ಕಡೆ ಓಡಿದ, ಅಲ್ಲಿ ಹಾರಿದ. ಅಯ್ಯೋ ಅಷ್ಟು ಎತ್ತರ ಏರ್ಬೇಡ ಮಗನೇ. ಜಾರಿ ಬಿದ್ದಲ್ಲಿ ಹೋಗಿ ಎತ್ಕೊಂಡು ಬಾರೆ. ಕೈಯಾದು ಇದು ಬಾಲಲಿ ಆ ಸಂತೋಷ, ಆ ಸಡಗರ ಸಂಭ್ರಮದಲ್ಲಿ ತಂದೆ ತಾಯಿಂದಿರ ಹೃದಯ ಆನಂದದಿಂದ ತುಂಬಿಕೊಳ್ಳುತ್ತದೆ. ಹೌದು, ಅಷ್ಟೆಲ್ಲೇ ಮುಕ್ತಾಯವೇನೆ. ನನ್ನ ಮಗನಿಗೆ ಯಥಾಯೋಗ್ಯವಾದ ಹೆಸರು ಬೇಡ? ಹೆಸರು ಬೇಕೇ ಬೇಕು. ಹೆಸರಿಲ್ಲದೆ ಇದ್ರೆ ಕರೆಯುವುದಕ್ಕಾಗುವುದಿಲ್ವಲ್ಲ. ನಾವು ಕರೆದ ಹಾಗೆ ಮಗ ಮಗ ಅಂತ ಎಲ್ಲರೂ ಹೇಳುವುದಕ್ಕಾಗುವುದಿಲ್ಲ. ಅವರೆಲ್ಲ ಕರೆದ್ರೆ ಹಾಗಾಕುಡು. ಪ್ರಹ್ಲಾದ ನೋಡಲ್ಲಿ ನನ್ನ ಮಗನ ಹೆಸರು ಗಗನ ಮಂಡಲದಲ್ಲಿ ಸುಂದರವಾಗಿ ಚಂದ ಆಹ್ಲಾದದಿಂದ ಬೆಳಗುತ್ತಿರುವ ಆ ಚಂದ್ರಮನ ಹೊಳಪು ಬೇಕೋ ಮಗುವಿನ ಮುಖದಲ್ಲುಂಟು. ಆದ್ರಿಂದ ಪ್ರಹ್ಲಾದ ಪ್ರಹ್ಲಾದ ಯಾವುದು? ಪ್ರಹ್ಲಾದ. ಹೌದಾ? ಕೈಯಾದು ಪ್ರಹ್ಲಾದ ಎಂದು ಕರೆದದ್ದು ಹೌದು, ಹೆಸರಿಟ್ಟಿದ್ದು ಹೌದು. ಹೌದು. ಮಗನಿಗೆ ಎಷ್ಟು ವರ್ಷ ಆಯ್ತು ನೋಡಿದೆ ನೀನು? ಎಷ್ಟಾಗಿದೆ? ಮೊನ್ನೆ ಹುಟ್ಟಿದ್ದಲ್ವ ಮಗು? ಹೌದಾ? ವರ್ಷ ಆಗಿ ಹೋಯ್ತಾ ಈಗ? ನಿನಗೆ ಗೊತ್ತಾಗಿಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ಈಗ ಈಗ ಬುದ್ಧಿ ಹೊಳಿತಾ ಇದೆ. ಆ ಮಗುವಿನ ಮುಖದಲ್ಲಿ ಯಾವುದೋ ಆಸೆ, ಯಾವುದೋ ಆಕಾಂಕ್ಷೆ ಅವಳ ಮುಖದಲ್ಲಿ ಎಂದು ಹೊಳಿತಾ ಇದೆ. ಕಾರಣ ಯಾವುದೋ ಒಂದು ಉದ್ದೇಶ ಇರಬೇಕು. ಕಾರಣ ನನಗೆ ಗೊತ್ತು. ಏನು? ಈ ಅಪ್ಪನ ಮಗನೇ ಅಲ್ವಾ? ಹೌದು. ವಿದ್ಯಾಕಾಂಕ್ಷೆ ನಮ್ಮ ಮಗು. ಹೌದು, ವಿದ್ಯಾಭ್ಯಾಸಕ್ಕೆ ಹೋಗುವಷ್ಟು ಪ್ರಪಂಚದ ಮಕ್ಕಳು ಬೆಳೆಯಬೇಕಿದ್ರೆ ಬೇಕು ಸಂಸ್ಕಾರ. ಹೌದು, ಸಂಸ್ಕಾರ ಆಗಬೇಕಿದ್ರೆ ವಿದ್ಯೆ ಅನ್ನೋದು ಬೇಕೇ ಬೇಕು. ವಿದ್ಯೆಯಿಂದ ಬುದ್ಧಿ ಹೌದು ಬೆಳೀತದೆ. ತಮ್ಮ ಜೀವನ ವಿಕಾಸದತ್ತ ಸಾಗುವುದಕ್ಕೆ ಅವಕಾಶ. ಹೌದು. ನನ್ನ ಮಗನಿಗೆ ಎಷ್ಟು ವರ್ಷ ತಿಳ್ಕೊಂಡೇನು? ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತಾ? ತುಂಬಿದುದು 5. ಅಯ್ಯಯ್ಯೋ, ಈ ಸಮಯದಲ್ಲಿ ಮಗನಿಗೆ ವಿದ್ಯಾಭ್ಯಾಸ ಆಗ್ಬೇಕಲ್ಲ. ಸ್ವಾಮಿ, ಒಂದು ಕೆಲಸ ಮಾಡೋಣ. ಈಗ ವಿದ್ಯಾಭ್ಯಾಸ ಮಗುವಿಗೆ ಆಗಬೇಕು ಅಂತಿದ್ರೆ ನೀವೇನು ಕಲಿತದ್ದು ಕಡಿಮೆ ಹೇಳಿ, ನೀವು ಹೇಳಿಕೊಟ್ರೆ ಆಗುದಿಲ್ವಾ? ನಾನು ಕಲಿತದ್ದು ಒಂದೇ. ಹೌದು, ನೀವೇ ಪಾಠ ಪ್ರಪಂಚಕ್ಕೆ ಕೊಡಬೇಕು ಸಂಬಳ ಉಂಟು. ಹೌದು, ಅದು ಕೊಡ್ಲಿಕ್ಕೆ ಹೋಗುದಿಲ್ಲ. ಬೇಡ, ಹಾಗಿದ್ರೆ ಬೇಡ ಬಿಡಿ, ನಾನೇ ಹೇಳಿಕೊಡ್ತೇನೆ ಮಗನಿಗೆ. ನೀನು ಸಾಕಾಗ್ತದ? ಸಾಕಾಗುದಿಲ್ವಾ? ನಾವು ಹೇಳ್ಕೊಡುವ ಹಾಗಿಲ್ಲ. ಹಾಗೆ ನಮಗೆ ರಾಜಕೀಯ ಹಾಗೆ ಹಾಗಾಗಿ ನಮ್ಮ ಗುರುಗಳು ಅವ್ರನ್ನೇ ಕರೆಸಿದ್ರೆ ಹೇಗೆ? ಅಯ್ಯೋ, ಗುರುಮಠಕ್ಕೆ ಮಗುವನ್ನು ಕಳುಹಿಸಿ ಕೊಡುವುದ? ಗುರುವಿನ ಸನ್ನಿಧಾನದಲ್ಲೇ ಮಕ್ಕಳಾದವರು ಇರಬೇಕು. ಅಯ್ಯೋ, ಆ ಒಂದು ಕೆಲಸ ಮಾಡೋಣ ಸ್ವಾಮಿ. ಗುರುವನ್ನೇ ನಮ್ಮ ಅರಮನೆಗೆ ಕರೆದಿಟ್ಟು ಪಾಠ ಹೇಳುವುದಕ್ಕೆ ಹೇಳೋಣ. ಆಗದು. ತಂದೆ ತಾಯಂದಿರ ಮಮತೆಯಲ್ಲಿ ಬೆಳೆಯಬಾರದು ಮಕ್ಕಳು. ಅದು ವಿದ್ಯೆ ಕುಂಠಿತವಾಗುತ್ತದೆ. ಅವ್ರನ್ನೇ ಕರೆಸಿಕೊಳ್ಳೋಣ. ಹೌದಾ? ಯಾರಲ್ಲಿ ಅಣ್ಣಾಮೃಗಿ ಬರಲಿಕ್ಕೆ ಹೇಳಿ. ಗುರುದೇವ ಮಹಾರಾಜ, ನಮ್ಮ ರಾಕ್ಷಸ ಕುಲೋದ್ಧಾರಕ್ಕಾಗಿ ಸದಾಕಾಲ ಹೆಣಗುವ ಮಹಾನುಭಾವರಾದ ನಿಮ್ಮಲ್ಲಿ ಸಮನೆಯ ಪ್ರಾರ್ಥನೆ. ಏನು?
ಗುರುರಾಯ ಲಾಲಿಸು ನಾನೆಂಬ ಮಾತ ಗುರುರಾಯ ಲಾಲಿಸು ನಾನೆಂಬ ಮಾತ ಒರುವೆ ನಿನ್ನೊಡನೆಲೆ ವಿಪ್ರನಾಥ ಒರುಹುವೆ ನಿನ್ನೊಡನೆಲೆ ವಿಪ್ರನಾಥ ಹರನೋಲು ಮೇಯೊಳತಿ ಸುಗುಣನಾಗಿರುವ ಹರನೋಲು ಮೇಯೊಳ ಅತಿ ಸುಗುಣನಾಗಿರುವ ತರಳ ಪ್ರಹ್ಲಾದಗೆ ಕಲಿಸು ಬರಹವ ಸರಳ ಪ್ರಹ್ಲಾದಗೆ ಕಲಿಸು ಬರಹವ ಗುರುರಾಯ ಲಾಲಿಸು ನಾನೆಂಬ ಮಾತಾ ಕನಕ ಕಶ್ಯಪು ನನಗೆ ಮಗ ಹುಟ್ಟಿದ್ದಾರೆ. ಗೊತ್ತಲ್ಲ ಸನ್ನಿಧಾನಕ್ಕೆ ಸಂತೋಷ ಪಟ್ಟವರು ನಾವು. ಗುರುದೇವ, ನನ್ನ ಮಗನನ್ನ ನಿಮ್ಮ ಮಠಕ್ಕೆ ಕಳಿಸಿಕೊಡುವ ಆಸೆ. ಯಾಕೆ? ವಿದ್ಯಾಭ್ಯಾಸ ಆಗಬೇಕು, ನನ್ನ ಮಗ ಬೆಳಿಬೇಕು, ಬುದ್ಧಿವಂತನಾಗಬೇಕು, ಲೋಕ ಮಾನ್ಯತೆ ಪೀಠವನ್ನ ಏರಬೇಕು ಎಂದು ಭಾವಿಸಿ ತಮ್ಮನ್ನು ಕರೆಸಿದ್ದೇನೆ. ನನ್ನ ಮಗನಿಗೆ ವಿದ್ಯಾ ಸಂಸ್ಕಾರ ನೀಡಿ. ಮಹಾರಾಜ, ತಂದೆ ತಾಯಿಗಳಿಗೆ ಮಗನ ಬೆಳವಣಿಗೆ ಎಷ್ಟಾದ್ರೂ ಇನ್ನೂ ಆಗಲಿ ಎಂಬ ಅಪೇಕ್ಷೆ, ಆಸೆ, ಆಕಾಂಕ್ಷೆ ಇದ್ರೆ ಆಶ್ಚರ್ಯ ಅಲ್ಲ. ಹೌದು. ಆದ್ರೆ ವಿದ್ಯೆ ಎನ್ನುವುದನ್ನು ಕಲಿಯಬೇಕಿದ್ರೆ ಅವರಿಗೆ ಒಂದು ವಯಸ್ಸು ಎನ್ನುವುದು ಸಂಪ್ರಾಪ್ತವಾಗಿರಬೇಕಾಗ್ತದೆ. ಹೌದು. ಮೊನ್ನೆ ಹುಟ್ಟಿದ ನಿನ್ನ ಮಗ, ಆ ಸಂತೋಷದಲ್ಲಿ ಇನ್ನೂ ನಾವು ಕ್ಷಣಗಳನ್ನು ಮಾತ್ರ ಕಳೆದಿದ್ದೇವೆ ಎಂದು ಭಾವಿಸ್ತಾ ಇದ್ದೇವೆ. ಇಷ್ಟು ಬೇಗ ಗುರುಮಠಕ್ಕೆ ಕಳಿಸುವ ಆಲೋಚನೆ ಮಾಡಿದ್ದೀಯಲ್ಲ. ನನ್ನ ಹೆಂಡತಿ ಕೈಯಾದು ಹೇಳಿದ್ವು ಅದೇ, ಮೊನ್ನೆ ಹುಟ್ಟಿದ ಮಗು. ಅದು ನನಗೂ ಹಾಗೆ ಇತ್ತು. ಆದ್ರೆ ಬುದ್ಧಿ ಎಚ್ಚರಿಸಿತು. ನಿನ್ನ ಮಗ ಸಣ್ಣವನಲ್ಲ, 5 ವರ್ಷ ತುಂಬಿದೆ. 5 ವರ್ಷ ತುಂಬಿದ ನನ್ನ ಮಗನಂತ ಪ್ರಹ್ಲಾದರನ್ನ ಕೊಂಡು ಹೋಗಿ ಅವನು ಬೆಳೆಸಿ. ಆಗಲಿ, ಬಹಳ ಒಳ್ಳೆಯದು. ಓ ಮಗನೇ, ಬಾರಿ ಹೋಗ. ಎಲ್ಲಿದ್ದಾನೆ? ನಿಜವಾಗಿ ಹೇಳಲು ಸಂತೋಷದ ಕ್ಷಣಗಳು ಕಳೆದದ್ದೇ ಗೊತ್ತಾಗುವುದಿಲ್ಲ. ಆದ್ರೆ ಇವನನ್ನು ನೋಡಿದ್ರೆ ಈಗ 5 ವರ್ಷ ಅಲ್ಲ ಅಂತ ಕಾಣ್ತದೆ. ಎಷ್ಟು ವರ್ಷ ಹೆಚ್ಚಾಗಿರಬಹುದು ಅಂತ ಹೇಳುವುದೇ. 21. ಹಾಗೆ ಒಳ್ಳೆ ಬೆಳವಣಿಗೆಯನ್ನು ಕಾಣಬಹುದು. ಸ್ವಾಮಿ, ಬೆಳವಣಿಗೆ ಎನ್ನುವುದಕ್ಕಿಂತ ತಂದೆ ಆಗುತ್ತ ನಾವು ಹೇಗಿದ್ದೇವೆ? ಹೌದು. ಇದನ್ನ ಹಿಡಿದು ಊಟ ಕೂತಾಗುದಿಲ್ಲ ನಿಮ್ಗೆ? ನಾನೇ ಹೆತ್ತ ಮಗು ಅಲ್ವೇ? ಹೌದು, ನನ್ನ ಕಂಡ್ರು ಗೊತ್ತಾಗ್ತದೆ. ನಾವು ಹೇಗಿದ್ದೇವೆ, ನಮ್ಮ ಮಗ ಹೇಗಿರ್ಲಿಕ್ಕಿಲ್ಲ. ಆಗೋಳಿ ನಮ್ಮಂತವ್ರ ಬುದ್ಧಿಗೆಲ್ಲ ಹೊಳೆಯುವುದಿಲ್ಲ, ನಿಮ್ಮಂತವ್ರಿಗೆ ಹೊಳೆಯುವುದು. ಸ್ವಾಮಿ, ಅವ್ರು ಯಾರು ಗೊತ್ತಾ? ಗುರುಗಳು. ನಮ್ಮ ಜೀವನವನ್ನು ತೀಡಿ ಲೋಕದ ಮುಖಕ್ಕೆ ನಾವು ಏನು ಎಂಬುದನ್ನು ಕಾಣಿಸಿಕೊಡು. ಮುದ್ದು, ಅವ್ರಿಗೆ ನಮಸ್ಕಾರ ಮಾಡಿಬಿಡು. ಹೋಗು ಮಗು. ಹೇಗೆ? ಆಯುಷ್ಮಾನ್ ಭವ. ಸ್ವಾಮಿ, ಎದ್ದೇಳು. ಇದು ಹುಟ್ಟಿನ ಸಂಸ್ಕಾರ. ನನ್ನ ಮಗ. ಹೌದು ಹೌದು. ನಿನ್ನ ಮಗನು ಹೌದು ಬಿಡು. ನಮ್ಮ ಮಗ ಅಂತಾದ್ರೂ ಹೇಳಿ, ನನ್ನ ಮಗ ಮಗನೇ, ಹೋಗು. ವಿದ್ಯಾಪೀಠವನ್ನು ಸೇರಿ ಬಹಳ ಚುರುಕಾಗಿ, ಬಹಳ ಬುದ್ಧಿವಂತರಾಗಿ, ಮಹಾಮೇಧಾಶಕ್ತಿಯನ್ನು ಪಡೆದು ಲೋಕದಲ್ಲಿ ಉತ್ತುಂಗ ಕೀರ್ತಿಗೆ ಪಾತ್ರನಾಗಿ ಬಾಳು ಮಗನೇ. ನಿನ್ನ ಬಾಳು ನಿನ್ನ ಅಪ್ಪನ ಹಾಗೆ ಬಂಗಾರವಾಗಲಿ ಕಂದ. ಸ್ವಾಮಿ, ನಾನು ಮಗುವಿನ ಜೊತೆಗೆ ಕೆಲವು ದಿವಸ ಹೋಗಿ ಪಾಠಶಾಲೆಯಲ್ಲಿ ಇದ್ದು ಬರಲೇ? ನಾವಿಬ್ರು ಹೋಗೋಣ. ಮತ್ತೆ ನೀವ್ ಯಾಕೆ ಬರುವುದು ಹೇಳಿ? ನೀನು ಹೋಗುದಕ್ಕೆ? ಅಯ್ಯೋ, ಮಗುವನ್ನು ಒಬ್ಬಳನ್ನೇ ಅಲ್ಲಿ ಬಿಡ್ಬೇಕಲ್ವೇ? ಹೌದು, ಬಿಟ್ಟಿರುವುದಕ್ಕೆ ಆಗುವುದಿಲ್ಲ ನನ್ನಲ್ಲಿ. ನನ್ನ ಹತ್ರ ಆಗ್ತದ? ಕೈಯಾದ ಗುಟ್ಟಿನ ಸಂಗತಿ ಹೇಳ. ತಂದೆ ತಾಯಿನ ಮೋಹದ ಪಂಜರದಲ್ಲಿ ಮಕ್ಕಳು ಇರಬಾರ್ದು. ಹೌದಿ? ಆ ಪಂಜರವನ್ನು ಬಿಟ್ಟು
ಲೋಕದ ಅದ್ಭುತವಾದಂತಹ ಪಂಜರದಲ್ಲಿ ಕಾಲ ಕಳೆಯಬೇಕಾದ ಮಕ್ಕಳಾದರೂ ಹೊಣೆ. ಹೌದಾ? ಹೌದಿ. ಅವರ ಬೆಳವಣಿಗೆ ನಾವು ಹಾಳು ಮಾಡಬಾರ್ದಲ್ಲ. ಹಾಗಾಗಿ ಹೋಗು ಮಗು. ಮನಸ್ಸಿಲ್ಲದಿದ್ರು ಕಳುಹಿಸಿ ಕೊಡುವುದು ಅನಿವಾರ್ಯ ಅಂತ ಆಯ್ತು. ಸ್ವಾಮಿ, ಮಗನಿಗೆ ಏನ್ ಬೇಕು ಅಂತ ಹೇಳ್ಬಿಡು. ಸ್ವಾಮಿ, ನೋಡಿದ್ರಿ ನನ್ನ ಮಗನನ್ನು ನೀವು? ನಾನು ಹೇಳ್ತೇನಲ್ಲ. ಅಲ್ಲ, ನಾನು ಹೇಳ್ತೇನೆ. ಮಾಡೋದು ಹೇಳಿ ಗುರುಗಳೇ. ಪ್ರೀತಿಯಿಂದ ಸಾಕಿದವಳು ನಾನು. ಒಂದು ಕ್ಷಣವೂ ನನ್ನ ಮಗನನ್ನು ಬಿಟ್ಟಿರುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನಿಮ್ಮ ಜೊತೆಗೆ ನಾನು ಇವನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡುತ್ತಾ ಇದ್ದೇನೆ. ನೋಡಿ, ನಾವು ಮನಸ್ಸು ಮಾಡುತ್ತಾ ಇದ್ದೇವೆ. ನಾವು ಮನಸ್ಸು ಮಾಡ್ತಾ ಇದ್ದೇವೆ. ಮತ್ತೆ ಒಬ್ಬರ ಕಥೆ ಯಾಕೆ ಸ್ವಾಮಿ? ಎಲ್ಲಿಯಾದ್ರೂ ನನ್ನ ಮಗನಿಗೆ ಹಸಿವೆ ಆದ್ರೆ ಆ ಹೊತ್ತಿಗೆ ಪಾಠ ಹೇಳಬೇಡಿ ನೀವು. ಹೌದು, ಹಸಿವನ್ನು ನಿವಾರಿಸಿಕೊಡುವುದಕ್ಕೆ ಏನಾದ್ರೂ ಉಪಹಾರ ಕೊಡ್ಲೇಬೇಕು ನೀವು. ಉಪಹಾರ ಯಾಕೆ ಕೊಡುದು? ಹಾಲು ಕೊಡ್ಬೇಕು ಅಂತ ಹೇಳುವುದು. ನಿಮ್ಮ ಮಗನಿಗೆ ಏನೇನು ಆಹಾರದ ಅಭ್ಯಾಸ ಆಗಿದೆಯೋ? ಇಲ್ಲಿವರೆಗೆ ಹಾಲು ಕುಡಿತಾ ಇದ್ದ ಮಗ. ಗುರು ಮಠದಲ್ಲಿ ಹಾಲು ಎಲ್ಲ ಉಂಟು? ನಿಮ್ಮ ಮಠದಲ್ಲಿ ಹಾಲಿಲ್ವಾ? ನಾವು ವಿದ್ಯೆಯನ್ನೇ ಎಲ್ಲವೂ ಆಗಿ ನೀಡುವವರು. ಒಂದು ಕೆಲಸ ಮಾಡಿ, ನಾನು ನಮ್ಮ ಅರಮನೆಯಿಂದಲೇ ಹಲವು ಹಸುಗಳನ್ನ ಕಳುಹಿಸಿ ಕೊಡ್ತೇನಂತೆ. ಹಸುವಿಗೆ ಮೇವು? ಅಯ್ಯೋ, ಅದು ಅರಮನೆಯಿಂದಲೇ ವ್ಯವಸ್ಥೆ ಮಾಡ್ತೇನೆ ನಾನು. ಮೇವು ಹಾಕುವವರು? ಅಯ್ಯೋ, ಅದಕ್ಕೆ ಬೇರೆ ಜನನ್ನ ಕಳುಹಿಸಿ ಕೊಡೋಣ. ಆಗ್ಲಿ ಅಂತೆ. ಆಯ್ತೆ ನೋಡಿ, ಇಷ್ಟೆಲ್ಲ ಆದ್ರೆ ಅಷ್ಟೆಲ್ಲ ಜನರಿಗೆ ಅಡುಗೆ ಮಾಡುವುದಕ್ಕೆ ಯೋಚನೆ ಮಾಡಬೇಕಾಗುತ್ತಿಲ್ಲ. ಎಲ್ಲವೂ ನಮ್ಮ ಅರಮನೆಯಿಂದಲೇ ವ್ಯವಸ್ಥೆಗೊಳಪಡುತ್ತದೆ. ಇದಕ್ಕಿಂತ ಸುಲಭ ಒಂದು ಉಪಾಯ ಉಂಟು. ಏನು? ನಮ್ಮ ಪಾಠಶಾಲೆನೇ ನಿಮ್ಮ ಮನೆಗೆ ತೊಂದರೆ. ಅದೇ ಹಾಗೆ ಮಾಡುವುದು ಒಳ್ಳೆಯದು ಅಂತ. ನಿನಗೆ ಹೌದು, ನಮ್ಗೆ ಹಾಗಲ್ಲ. ಪಾಠಶಾಲೆ ಆಗಿರ್ಬೇಕು. ಹೌದಾ? ಅದು ಅರಮನೆ ಶಾಲೆಯಾಗಿ ಕೂಡುದು. ಎಚ್ಚರ ಇರಲಿ ಮಹಾರಾಣಿ. ಭೋಗ ಅಲ್ಲ, ಹಾಗಲ್ಲ. ವಿದ್ಯಾಭ್ಯಾಸ ಎನ್ನುವುದು ಸಾಧಕ ವಿದ್ಯಾ. ಅದು ಸಾಧನೆಯಿಂದಲೇ ಬರುವಂತಹದ್ದು. ಅದಕ್ಕೆ ತಕ್ಕದಾದಂತಹ ವಾತಾವರಣ, ಅದನ್ನೇ ಪಾಠಶಾಲೆ ಅಂತ ಕರೀತಾರೆ. ನೀವು ಈ ವ್ಯಾಮೋಹದ ಬಂಧನದಲ್ಲಿ ನಿಮ್ಮ ಮಗನ ಬೆಳವಣಿಗೆಯನ್ನು ಹಾಳು ಮಾಡಬಾರ್ದು. ಆಗಲಿ ಅಂತೆ. ಹೊಡಿಬೇಡಿ ಮಗನಿಗೆ. ನಾವೇನು ಕಟುಕರೇ ತಾಯಿ? ಹಸಿವೆ ಆಗದೆ ಇದ್ದಾಗ ಹೊಡೆದ್ರು ತಪ್ಪೇನೂ ಇಲ್ಲ. ಶಿಕ್ಷಣ ಬರಬೇಕು ನಮಗದೇ. ಸಾಮಾನ್ಯ ವ್ಯಕ್ತಿಯೊಬ್ಬ ವಿದ್ಯಾರ್ಥಿ ಆಗುವಂದ್ರೆ ಸಮಸ್ಯೆ ಆಗೋದಿಲ್ಲ. ಈ ದೊಡ್ಡವ್ರ ಮನೆ ಮಕ್ಕಳಿಗೆ ಕಲಿಸುವುದು ಸಮಸ್ಯೆ ಆಗೋದು. ಸ್ವಲ್ಪ ಅಪವಾದ ಬೇಡ. ಅಲ್ಲಲ್ಲ, ಅದು ಹೊರತಾಗಿ ನಾವಿದ್ದೇವೆ. ನೀವು ಅಲ್ಲಲ್ಲ, ನಿಮ್ಮಂತ ದೊಡ್ಡವ್ರ ಬಗ್ಗೆ ಅಲ್ಲ ಹೇಳಿದ್. ನಿಮ್ಮನ್ನ ಕಳಿಸಿ ಹೇಳಿಸುವ ಯೋಗ್ಯತೆ ನಮಗಿದೆ. ಆದ್ರೂ ಯಾಕೆ ಕಳಿಸ್ತೇವೆ? ಸ್ವಲ್ಪ ವಿಚಾರ ಮಾಡಿ. ದೊಡ್ಡವರ ವ್ಯವಹಾರ ಇದು. ನಮ್ಮಂತ ಎಲ್ಲವರು ಹಾಗಲ್ಲ. ಎಲ್ಲವರಂತವರಲ್ಲ. ಹೋಗಿ ಬಾಬಾ ಮಗನಿ, ಪ್ರೀತಿಯಿಂದ ಕಳಿಸ್ಕೊಡಿ. ಶುಭ ಮಗು. ಎಲ್ಲರೂ ಎದ್ದೇಳಿ. ಮಗು ಪ್ರಹ್ಲಾದ, ಗುರುಗಳೇ, ನಿನ್ನ ವಿದ್ಯಾಭ್ಯಾಸಕ್ಕೆ ಇದೇ ಪಾಠಶಾಲೆ. ಇದು ನಮ್ಮ ಮನೆ. ಅಂಗಳದ ಹೊರ ಆವರಣದಲ್ಲಿ ವಿಶಾಲವಾದಂತಹ ತರು ನೆರಳಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದ್ದೇನೆ. ನೋಡು, ಇವರೆಲ್ಲ ಇವರೆಲ್ಲ ನಿನ್ನ ಹಾಗೆ ಇಲ್ಲಿ ವಿದ್ಯೆ ಕಲಿಯುವುದಕ್ಕೆಂದೇ ಬಂದವರು. ಹೌದೇ ಗುರುಗಳೇ? ಗುರುಗಳೇ, ಇವ್ರು ಇವ ಮಹಾರಾಜನ ಮಗ. ಹೌದಾ? ಒಬ್ಬೊಬ್ಬರಿಗೆ ಒಂದೊಂದು ಬಾರಿ ಹೇಳುವುದಕ್ಕಿಂತ ಎಲ್ಲವರಿಗೂ ಒಂದೇ ಬಾರಿ ಹೇಳಬೇಕು ಅಂತ ಆದ್ರೆ ಎಲ್ಲರೂ ಬಂದಿದ್ದಾರೋ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಹೌದಾ? ಯಾರು ಬಂದಿದ್ದಾರೆ? ಅವೆಲ್ಲೋದ ಹೆಡ್ಡ. ಅವ ಒಂದು ದಿವಸ ಸಮಯ ಸರಿಯಾಗಿ ಬರುವುದಿಲ್ಲ. ಬರ್ಬೇಕಿತ್ತ ಎಷ್ಟೊತ್ತಿಗೆ? ಅವನೆಲ್ಲೋದ? ಎಲ್ಲಿ ಹೋದವ? ಬೆಕ್ಕಿನ ಬಂದ್ಮೇಲೆ ಕೊಣಿಕ್ಕಿಲ್ಲ. ಅದೇ ಸಂತೆಯಲ್ಲಿ ಇರುವೆಯ ಸಾಲು ಆನೆಗೆ ವ್ಯಾಪಾರ ಮಾಡುತ್ತೆ. ಆನೆಗೆ ವ್ಯಾಪಾರ ಮಾಡಿತು. ಬೆಕ್ಕಿನ ಬಂದ್ಮೇಲೆ ಕೊಣಿಕ್ಕಿಲ್ಲ ಯಾರಿಗೆ? ಇಲ್ಲಿಯ ಸಂತೆಗೆ ಗುರುಗಳೇ ನಮೋ ನಮ. ಎಂತದ ನಿನ್ನ ರಾಗ? ಪದ ಹೇಳಿದೆ. ನಿನಗೆ ಬೀದಿ ಪಾಠಶಾಲೆ ಎಲ್ಲ ಒಂದೇ ಅಲ್ವಾ? ನಾನು ಬೀದಿಯಲ್ಲಿ ಪ್ರಾರಂಭ ಮಾಡಿದ್ದೌದು, ಆದ್ರೆ ಪಾಠಶಾಲೆ ಬೇಗ ಬಂದೋಯ್ತು ಗುರುಗೆ. ತಪ್ಪಾಯ್ತು. ಎಷ್ಟೊತ್ತದು? ನಾನು ಬರುವಾಗ ಗುರುಗಳೇ ತೊಂಡೆ ಮರದಲ್ಲಿ ಬಾಳೆಹಣ್ಣು ಬಿಟ್ಕೊಂಡಿತ್ತು. ನಿನ್ನ ಕಣ್ಣು ಬಾಯಲ್ಲಿ ಸಿಕ್ಕಿದ್ರೆ ಯಾವ್ದ್ರಲ್ಲಿ ಏನೇನು ಬಿಡುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಗುರುಗಳೇ, ತೊಂಡೆ ಮರದಲ್ಲಿ ಬಾಳೆಹಣ್ಣು ನೋಡಿ.
ಬಾಳೆಹಣ್ಣು ಬಿಟ್ಟದ್ದು ಹೌದು ಗುರುಗಳ. ಇದ ಎಷ್ಟು ಬಿಟ್ಟಿತ್ತು? 3. ಇವ್ರಿಗೆಲ್ಲ ಒಂದೊಂದು ಕೊಡು. ನಾನು 2 ತಿಂದು ಒಂದೊಂದು ಇಟ್ಟುಕೊಂಡಿದ್ದು ನಿಮ್ಗೆ ತೋರ್ಸುವ ಅಂತ. ಕೂಡ ಇದ್ದಿದ್ದೆ ಒಂದು ಕೊಡುವ. ಬಾಳೆ ಮರಕ್ಕೆ ತೊಂಡೆ ಬಳ್ಳಿ ಹಬ್ಬಿದೆ, ಅಲ್ಲಿ ಬಾಳೆಹಣ್ಣು ಕಂಡಿದೆ. ನಿನ್ನ ದಾರಿ ಪುರಾಣ ಅಲ್ಲ, ಶಾಲೆಗೆ ಬಂದಾಕ್ಷಣ ಮಾಡಬೇಕಾದ್ದೇನು? ಮಧು ಗುರುಗಳಿಗೆ ನಮಸ್ಕಾರ ಮಾಡಿದ್ರ? ಹೌದು ಗುರುಗಳೇ. ಆಮೇಲೆ ಮಾಡ್ಬೇಕಾದ್ದೇನು? ಕುಳಿತುಕೊಳ್ಳುದು. ಆಮೇಲೆ ನಿನ್ನೆ ಹೇಳಿದ ಪಾಠ ಇವತ್ತು ಹೇಳುದು. ಪ್ರಾರ್ಥನೆ. ಪ್ರಾರ್ಥನೆ. ಹೌದು. ಎಲ್ಲ ಸಾಲ ಕುಳಿತುಕೊಳ್ಳಿ. ಮಗು ಗುರುಗಳೇ, ಕುಳಿತುಕೋ. ಯಾವುದೇ ಕಾರ್ಯ ನಿರ್ವಿಘ್ನ ಆಗಿ ಆಗಬೇಕು ಅಂತ ಆದ್ರೆ ಮಹಾಗಣಪತಿಯನ್ನು ಮೊದಲು ಸ್ತುತಿಸಬೇಕು. ಎಲ್ಲರೂ ಕೈ ಮುಗಿದು ಅವನನ್ನ ಧ್ಯಾನಿಸಬೇಕು. ನಾನು ಹೇಳ್ಕೊಟ್ಟಾಗ ಹೇಳಿ. ಗಜಾನನಂ ಗಜಾನನಂ ಭೂತಗಣಾದಿ ಸೇವಿತಂ ಭೂತಗಣಾದಿ ಸೇವಿತಂ ಭೂತಗಣಾದಿ ಸೇವಿತಂ. ನಿನ್ನ ತಲೆಯಲ್ಲಿ ತಗಣೆ ಅಂತ ಸರಿ ಹೇಳ. ಭೂತಗಣಾದಿ ಸೇವಿತಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಕಪಿತ್ತ ಜಂಬೂ ಫಲಸಾರ ಭಕ್ಷಕಂ ಫಲಸಾರ ಭಕ್ಷಕಂ ಪಲ್ಯಸಾರ ಭಕ್ಷಕಂ. ನಿಮ್ಮ ಮನೆಯಲ್ಲಿ ಅದು ಅಲ್ಲ ಗುರುಗಳು, ಫಲಸಾರ ಫಲಸಾರ ಭಕ್ಷಿತಂ ಉಮಾಸುತಂ ಉಮಾಸುತಂ ಶೋಕ ಶೋಕ ವಿನಾಶ ಕಾರಣಂ ವಿನಾಶ ಕಾರಣಂ ಶೋಕ ನಶ್ಯ ಕಾರಣಂ. ನೀವು ಹೇಳಿದ ಹಾಗೆ ಅಲ್ವ ಗುರುಗಳೇ? ಬೇಕಾದ್ ಹೇಳ್ತಿದ್ರು ಬ್ಯಾಡ್ದಿದ್ ಬಿಡದೆ ಹೇಳ್ತಿ. ಅದು ಶೋಕ ಶೋಕ ವಿನಾಶ ವಿನಾಶ. ಸರಿ ಹೇಳ, ಇವನೇ ತಪ್ಪು ಹೇಳುದು. ವಿನಾಶ ಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ. ಈಗ ಮೊದಲು ನಿನ್ನೆ ಮನೆ ಲೆಕ್ಕ ಎಲ್ಲ ಮಾಡ್ಕೊಂಡು ಬಂದ್ರ? ಮನೆ ಲೆಕ್ಕ ನಾವು ಮಾಡ್ಕೊಂಡು ಬಂದಿದ್ದೇನೆ ಗುರುಗಳೇ. ಮನೆ ಲೆಕ್ಕ ನಾನು ಮಾಡ್ಕೊಂಡು ಬಂದಿದ್ದೇನೆ. ನೋಡುವ. ನಿನ್ನೆ ನಾನು ಹೋಗುವಾಗ ನಮ್ಮೂರಿನಲ್ಲಿ 12 ಮನೆ ಇತ್ತು. ಈ ದಿನ ನಾನು ಬರುವಾಗ 14 ಮನೆ ಆಗಿದೆ. ಅದಲ್ವದು ಎಂತ ಮರಿ ಆಗ್ತದೆ ಮನೆ? ಅಲ್ಲ, ನಾನು ಹೋಗುವಾಗ 12 ಇದ್ದು 14 ಆಗಿದ್ದು. ಇದು ಹೋಗುವಾಗ ಮಾಡುವ ಲೆಕ್ಕ ಬರುವಾಗ ಬರುವುದಿಲ್ಲ. ನೀವು ಹೇಳಿದ್ರಲ್ಲ ಮನೆ ಲೆಕ್ಕ. ಎಷ್ಟು ಮನೆ ಉಂಟು ಅಂತ ಲೆಕ್ಕ ಅಲ್ಲ, ಮತ್ತೆ ಮನೆಯಿಂದ ಮಾಡಿಕೊಂಡು ಬಂದಿ ಅಂತ ಹೇಳಿದ ಲೆಕ್ಕ. ಮನೆಯಿಂದ ಮಾಡಿಕೊಂಡು ಅವಳು ಹೇಳಿದ್ ಕೇಳಲಿಲ್ವಾ? ಗುರುಗಳು ಕೊಟ್ಟಂತ ಲೆಕ್ಕ, ನಿನ್ನ ಬರೆಯಿಸಿ ಕೊಟ್ಟಂತ ಲೆಕ್ಕವನ್ನು ಕೇಳಿರುವುದು. ಗುರುಗಳು ಕೊಟ್ಟ ಲೆಕ್ಕ ಗುಣಾಕಾರ ಗುಣಾಕಾರ ನನಗೆ ಗೊತ್ತಿಲ್ಲ ಗುರುಗಳೇ. ನಿನ್ನೆ ಕೊಟ್ಟ ಲೆಕ್ಕ. ನಿನ್ನೆ ಕೊಟ್ಟ ಲೆಕ್ಕ ಕೇಳ್ತೇನೆ ಹೇಳಿ. 4 ಕಾಲು ಎಳೆ. 4 ಕಾಲು ಎಳೆ. ಅದು ನಿನ್ನೆ ಹೇಳಿದ ಲೆಕ್ಕ. ಹೌದು 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 ಗುರುಗಳೇ, ನಿನ್ನೆ ಹೇಳಿದ ಲೆಕ್ಕ. ಅದರಲ್ಲಿ 2 ಎಳೆ ಕಳೆ. 4 ಕಾಲು ಎಳೆ. 2 ಎಳೆ 2 ಎಳೆ ಕಳೆದ್ರೆ ಉಳಿದದ್ದು ಎಷ್ಟು ಎಳೆ? 3 ಎಳೆ. ನಿನ್ನ ತಲೆ 4 ಕಾಲು ಎಳೆ. 2 3 4 ಕಾಲು ಎಳೆ. ಅದರಲ್ಲಿ 2 ಕಳೆ. ಅದನ್ನ 2 ಕಳೆ. ಉಳಿದದ್ದು ಉಳಿದದ್ದು ನಾನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ನಾಳೆ ಮತ್ತೆ ತಪ್ಪಬಾರದು. 2 ಕಾಲೆಳೆ. ಹೌದು ಹೌದು ಗುರುಗಳೇ, 4 ಕಾಲು ಎಳೆ, ಅದನ್ನ 2 ಕಳೆ, ಉಳಿದದ್ದು 2 ಕಾಲು ಎಳೆ. ಎಲೆ 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 ಏನೋ ನನ್ನ ಕಾಲಿಗೆ ಸಂಸ್ಕಾರ ಕೊಡ್ತಾ ಇದ್ದೀಯ? ನೀವ್ ಹೇಳಿದ್ದಲ್ಲ 2 ಕಾಲು ಎಳೆ 2 ಕಾಲು ಎಳೆ ಅಂತ. ಮಾರಾಯ ಬ್ರಹ್ಮನಿಗೂ ನಿನ್ನ ಭಾಷೆ ಅಂತ ಬರುವುದಿಲ್ಲ. ನನ್ನ 2 ಕಾಲು ಎಳೆ ಅಂತ ಹೇಳ್ದ, ಉಳಿದದ್ದು 2 ಕಾಲು ಎಳೆ. ಹಾಗೆ ಹೇಳಿದ್ದ ಗುರುಗಳ ವಾಕ್ಯ ಅಂದ್ರೆ ವೇದ ವಾಕ್ಯ ಅಂತ ತಾವೇ ಹೇಳಿದ್ದು. ಹಾಗಾಗಿ ನಾನು ಮಾಡಿದ್ದ 2 ಕಾಲು ಎಳೆ ಅಂತ. ವೇದ ನಿನ್ನ ಬಾಯಿಗೆ ಬಿದ್ರೆ ಇದೇ ರೀತಿ. ನೋಡು, ಇವತ್ತು ಹೊಸಬ ಯಾರು ಬಂದಿದ್ದಾರೆ ನೋಡಿದ್ಯಾ? ಹೊಸ ಹುಡುಗ ಅದು ನನ್ನಷ್ಟು ಚಂದ ಇಲ್ಲ. ನಿನ್ನಟ್ಟು ಚಂದ ಇರ್ಲಿಕ್ಕೆ ಯಾರು ಬಯಸುವುದು? ಹೊಸ ಹುಡುಗ ಯಾರು ಗೊತ್ತಾಯ್ತೇನೋ? ಗುರುಗಳು ಯಾರವ? ಇವ ಸಾಮಾನ್ಯದವ ಅಲ್ಲ. ಮಹಾರಾಜರಾದಂತ ಹಿರಣ್ಯಕಶಿಪು ಮಹಾರಾಜರ ಮಗ. ಓ, ರಾಜಕುಮಾರ ಇವ. ಕುಂಬಾರ ನೀನು. ಗುರುಗಳು ಹೇಳಿದಿಲ್ಲ ರಾಜಕುಮಾರ. ಅವನಿಗೆ ಹುಡುಗ ಅಂತ ಹೇಳಬಾರ್ದು. ರಾಜಕುಮಾರ. ಇವನ ಹೆಸರು ಹೆಸರು ಪ್ರಹ್ಲಾದ. ಎಂತದ್ದು?
ರಾಧಾ ಎಂತ ರಾಜ ನೀ ಹೇಳಿಲ್ಲ ನಿನ್ನ ಅಕ್ಕ ಅದು ರಾಧಾ ಅಂತ ಪ್ರಹ್ಲಾದ. ಪ್ರಹ್ಲಾದ ಹಾಗೆ. ನೋಡು ಏ ನೀನ್ ಚೆನ್ನಾಗಿ ಕಲ್ತ್ರಿ ನೀವು ಅರಮನೆವರೆಗೆ ಹೋಗಿ ಹೇಳ್ತಾನೆ ಹೌದನ್ನ ನಿನ್ ಕೀರ್ತಿ ಬರ್ತದೆ. ಅರಮನೆ ಕರ್ಕೊಂಡು ಹೋಗ್ತೇನೆ ನನ್ನ. ಹೌದು. ನೋಡಿ ಎಲ್ಲರೂ ಕುಳಿತುಕೊಳ್ಳಿ. ಇವನಿಗೆ ಮೊದಲಿನಿಂದ ಪಾಠ ಆಗ್ಬೇಕು. ಮಗು ಪ್ರಹ್ಲಾದ, ಗುರುಗಳೇ, ನಿಮ್ಮ ತಂದೆ ಸಾಮಾನ್ಯದವರಲ್ಲ, ಸದಾ ಶಂಕರನನ್ನೇ ಸ್ತುತಿಸುವವರು. ಓಹೋ. ಆದ್ದರಿಂದ ಮೊಟ್ಟ ಮೊದಲಾಗಿ ನೀನು ಅಭ್ಯಾಸ ಮಾಡಬೇಕಾದ್ದು ಹಾ, ಶಂಕರನ ಸ್ಮರಣೆ. ಹೇಳ್ತೀಯ ಹೇಳಿಕೊಟ್ಟಾಗೆ? ಆದಿತ್ಯ ಗುರುಗಳೇ. ಮಗು ಫಾಲಲೋಚನನ ಸುನಾಮವ ಫಾಲಲೋಚನನ ಸುನಾಮವ ಗುರುವರ ಮೇಲು ಪಂಕ್ತಿಯಲ್ಲಿ ಬರೆದು ಫಾಲಲೋಚನನ ಸುನಾಮವ ಗುರುವರ ಮೇಲು ಪಂಕ್ತಿಯಲ್ಲಿ ಬರೆದು ಬಾಲಕ ನೀನದ ಬರೆಯನೇ ಬಾಲಕ ನೀನಿದ ಬರೆಯನೇ ಲಕ್ಷ್ಮೀ ಲೋಲನೆನ್ನುತ್ತ ಬರೆದ ಬಾಲಕ ನೀನದ ಬರೆಯನೆ ಲಕ್ಷ್ಮೀ ಲೋಲನೆನ್ನುತ್ತ ಬರೆದ ಗುರುಗಳೇ ಏನೋ ತಿಂತಾ ಇದ್ದಾನೆ. ಏನದು? ನೀನು ಮಾತ್ರ ತಿನ್ನುವುದಲ್ಲ, ನಿನ್ನ ನಾ ತಿನ್ನಿಸಬೇಕಾಗ್ತದೆ. ಅಮ್ಮ ಕೊಟ್ಟು ಅಮ್ಮ ಕೊಡ್ಲಿ ಅಜ್ಜಿ ಕೊಡ್ಲಿ, ತಿನ್ನುವುದು ಎಲ್ಲಿ ಯಾವಾಗ ಇಲ್ಲಿ ಮಾಡ್ಬೇಕಾದ್ದೇನು? ನಿನಗೆ ಪಾಠ ಮಾಡುವಾಗ ತಿನ್ಬೇಡ, ಬೇರೆಯವ್ರಿಗೆ ಪಾಠ ಮಾಡುವಾಗ ತಿನ್ನು ಅಂತ ಅಮ್ಮ ಹೇಳಿದ್ದು. ಏಯ್, ಎಲ್ಲವರಿಗೂ ಪಾಠ, ನಿನಗೊಬ್ಬನಿಗೆ ಇವನಿಗೊಬ್ಬನಿಗೆ ಅಲ್ಲ, ಗೊತ್ತಾಯ್ತಾ? ಇನ್ನು ಇದನ್ನು ತಿನ್ನುವುದಿಲ್ಲ ಗುರುಗಳೇ. ಮಗು, ಗುರುಗಳೇ, ಮೇಲ್ ಪಂಕ್ತಿಯಲ್ಲಿ ಬರೆದಿಟ್ಟದ್ದನ್ನ ನೋಡಿದ್ಯಾ? ಏನು ಗುರುಗಳೇ ಅದು? ಅದು ಫಾಲಲೋಚನ. ಓಹೋ, ಇದು ಶಂಕರನ ಸುನಾಮ. ಇದನ್ನೇ ನೀನು ಮತ್ತೆ ಬರಿಬೇಕು, ಆಗ ನಿನಗದು ಅಭ್ಯಾಸ ಆಗ್ತದೆ. ಚೆನ್ನಾಗಿ ಬರಿಬೇಕು. ಆದಿತ್ಯ ಗುರುಗಳೇ. ಇವರೆಲ್ಲ ನೋಡಿ ಕಲ್ತ್ಕೊಳ್ಬೇಕು ನಿನಗೆ. ಆದಿತ್ಯ ಗುರುಗಳೇ, ನೀವು ಮೇಲ್ಪಂಕ್ತಿಯಲ್ಲಿ ಬರೆದ ಹಾಗೆ ನಾನು ಕೆಳಗಡೆ ಬರೆದಿದ್ದೇನೆ, ಶ್ರೀ ಲಕ್ಷ್ಮೀ ಲೋಲ ಎನ್ನುವುದಾಗಿ. ಮತ್ತೆ ಓಂ ನಮ ಶಿವನೆಂದು ನೀ ಬರೆಯನಲಾಗ, ಓಂ ನಮ ಶಿವ ಎಂದು ನೀ ಬರೆಯನಲಾಗ, ಏನು ಗುರುಗಳೇ? ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಜಾನಕಿ ವಲ್ಲಭ ಜನುತಲಿ ಬರೆದನ ಚಿನ್ನನ ಎಂಬುದೇನು. ಯಕ್ಷಗಾನ ಪ್ರೇಮಿಗಳಿಗೊಂದು ಸಂತಸದ ಸುದ್ದಿ. ಶ್ರೀ ಕೃಷ್ಣ ಮ್ಯೂಸಿಕ್ ರವರ ಹೊಸ ಸಂಯೋಜನೆಯ ವಿವಿಧ ಯಕ್ಷಗಾನದ ಆಡಿಯೋ ಕ್ಯಾಸೆಟ್ಗಳು. ಸಂಯೋಜನೆ ಮತ್ತು ನಿರ್ಮಾಣ ಮಾರುತಿ ನಾಯಕ್, ಶ್ರೀ ಕೃಷ್ಣ ಮ್ಯೂಸಿಕ್, ಮಂಕಿ, ಮಾವಿನಕಟ್ಟ, ಹೊನ್ನಾವರ.